ಓಕೆ, ಅಧ್ಯಾಯ 7. ಈಗ 6ನೇ ಅಧ್ಯಾಯದ ಸ್ವಲ್ಪ ಸಮ್ಮರಿ ನೋಡುವ. ಅಡ್ವಾನ್ಸಿಂಗ್ ಇನ್ ಅಷ್ಟಾಂಗ ಯೋಗ, ಸಮಾಬುದ್ಧಿ ವಿಶೇಷತೆ, ಸ್ಟೇಜಸ್ ಆಫ್ ಅಷ್ಟಾಂಗ ಯೋಗ ಪ್ರಾಕ್ಟೀಸ್, ರಹಸ್ಯ ಸ್ಥಿತ, ವೈ ಕಂಟ್ರೋಲ್ ಮೈಂಡ್, ಅಭ್ಯಾಸೇನ ತು ಕೌಂತೆಯ, ಡೆಸ್ಟಿನೇಷನ್ ಆಫ್ ಅನ್ಸಕ್ಸಸ್ಫುಲ್ ಯೋಗಿ, ಸುಚಿನಾಂ ಶ್ರೀಮತಾಂ ಗೇಹೆ, ಭಕ್ತಿ ಯೋಗದ ಟಾಪ್ ಮೋಸ್ಟ್ ಯೋಗ, ಯುಕ್ತಾತ್ಮೋ ಮತ. ಇದು ನಾವು ನಿನ್ನೆ ಕಲ್ತದ್ದು. ಈಗ ಅಧ್ಯಾಯ 7, ಜ್ಞಾನ ವಿಜ್ಞಾನ ಯೋಗ, ನಾಲೆಜ್ ಆಫ್ ದಿ ಅಬ್ಸಲ್ಯೂಟ್. ಓಕೆ, ಈಗ ಇದರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಎಂತಂದ್ರೆ ಫಸ್ಟ್ ಇದು 6 ಅಧ್ಯಾಯಗಳು ಕರ್ಮದಿಂದ ನಾವು ಹೇಗೆ ಕೃಷ್ಣನನ್ನು ಕನೆಕ್ಟ್ ಮಾಡೋದು, ಮತ್ತೆ ಲಾಸ್ಟ್ ಇದು 6 ಅಧ್ಯಾಯ ಅಂದ್ರೆ 13ರಿಂದ 18 ಜ್ಞಾನದಿಂದ ಹೇಗೆ ನಾವು ಕೃಷ್ಣನನ್ನು ಕನೆಕ್ಟ್ ಮಾಡೋದು, ಮತ್ತೆ ಮಧ್ಯದು 7ರಿಂದ 12 ಭಕ್ತಿಯಿಂದ ಹೇಗೆ ನಾವು ಕೃಷ್ಣನನ್ನು ಕನೆಕ್ಟ್ ಮಾಡೋದು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಈಗ ಸಪೋಸ್ ಕೇಕ್ ಇದ್ರೆ ಕೇಕಲ್ಲಿ 2 ಪೀಸ್ ಇರ್ತದೆ, ಮಧ್ಯದಲ್ಲಿ ಒಂದು ಆ ಕ್ರೀಮ್ ಇರ್ತದೆ. ಹಾಗಾಗಿ ಆ ಕ್ರೀಮ್ ಇದಂತೆ ಭಗವದ್ಗೀತದು 7ರಿಂದ 12. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನಮ್ಮ ಆಚಾರ್ಯರು AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಅವ್ರದ್ದು ಫೇವರೇಟ್ ಶ್ಲೋಕ ಇದು. ಅವ್ರು ಎಲ್ಲಿ ಹೊರಗೆ ಹೋದ್ರು ಕೂಡ ಈ ಶ್ಲೋಕವನ್ನು ಹೇಳ್ತಿದ್ರು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜಂ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದು ಕೇಳು. ನೋಡಿ, ಇಲ್ಲಿ ಕೃಷ್ಣ ಹೇಳುದು ಯಥಾ ಜ್ಞಾಸ್ಯಸಿ ತತ್ ಶೃಣು. ಶೃಣು ಅಂದ್ರೆ ಕೇಳು. ಆಚಾರ್ಯ ಹೇಳ್ತಾರೆ, ಈಗ ನಮ್ಮ ಪೊಸಿಷನ್ ನಮ್ಮನ್ನು ಹೇಗೆ ಅಂದ್ರೆ ಕೃಷ್ಣನನ್ನು ನೋಡುವ ಸ್ಟೇಜಲ್ಲಿ ನಾವು ಇಲ್ಲ. ಹಾಗಾಗಿ ಎಂತ ಹೇಳ್ತಿದ್ದಾರೆ ಅಂದ್ರೆ ನಾವೀಗ ಕೇಳ್ಬೇಕಂತೆ. ತತ್ ಶೃಣು, ಈಗ ಭಗವದ್ಗೀತೆ ಕ್ಲಾಸ್, ಭಾಗವತಂ ಕ್ಲಾಸ್ ಕೇಳುವುದರಿಂದ ನಾವು ಅಂದ್ರೆ ಯಾರಿಗೆ ಆ ಕೇಳುವ ಒಂದು ಆಸಕ್ತಿ ಉಂಟು ಅವ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತಾನೆ ಅಂತ ಆಚಾರ್ಯ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೃಷ್ಣ ಅರ್ಜುನಿಗೆ ಹೇಳುದು ತತ್ ಶೃಣು, ಕೇಳುವುದು ಇಂಪಾರ್ಟೆಂಟ್. ಹಾಗಾಗಿ ಇದರ ಬಗ್ಗೆ ನಮ್ಮ ಆಚಾರ್ಯರು ಎಂತ ಹೇಳ್ತಿದ್ದಾರೆ ಅಂತ ಸ್ವಲ್ಪ ನಾವು ವಿವರವಾಗಿ ನೋಡುವ. ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಭುಪಾದ ಭಾವಾರ್ಥದಲ್ಲಿ ಸ್ವಲ್ಪ ವಿವರಿಸಿದ್ದಾರೆ. ಓಕೆ, ಪ್ರಭುಪಾದ ಇಲ್ಲಿ ಭಾಗವತಂ ಇದು 1ನೇ ಸ್ಕಂದದು 2ನೇ ಅಧ್ಯಾಯದು ಒಂದು 5 ಶ್ಲೋಕವನ್ನು ಇಲ್ಲಿ ಹಾಕಿದ್ದಾರೆ ಭಾವಾರ್ಥದಲ್ಲಿ. ಆ ಶ್ಲೋಕವನ್ನು ಫಸ್ಟ್ ನಾನು ಹೇಳ್ತೇನೆ, ಮತ್ತೆ ಅದರ ಅರ್ಥವು ಹೇಳ್ತೇನೆ. ಶೃಣೋತ ಸ್ವಾಗತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದೂನತಿ ಸುರ್ಸತಾಂ ನಷ್ಟ ಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ತದಾ ರಜಸ್ತಮೋ ಭಾವ ಕಾಮಲೋಪಾದಯಶ್ಚಜೆ ಚೇತೆ ಏತೇರ್ ಅನಾವಿದಂ ಸ್ಥಿತಂ ಸತ್ವೇ ಪ್ರಸಿದ್ಧ್ಯತಿ ಏವಂ ಪ್ರಸನ್ನ ಮನಸೋ ಭಗವದ್ ಭಕ್ತಿ ಯೋಗತ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ ಭಿದ್ಯತೆ ಹೃದಯ ಗ್ರಂಥಿ ಸಿದ್ಧತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮಾನೀಶ್ವರೇ. ಈ ಶ್ಲೋಕ ಎಂತ ಹೇಳ್ತಾರೆ ಅಂದ್ರೆ ಫಸ್ಟ್ ಇದು ಶೃಣ್ವತಾ ಸ್ವಾಗತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಅದರ ಅರ್ಥ ಎಂತ ಅಂದ್ರೆ ನಾವು ಯಾವಾಗ ಕೃಷ್ಣನ ಆ ಒಂದು ಶ್ರವಣ ಕೇಳಲಿಕ್ಕೆ ನಮ್ಗೆ ಇಚ್ಛೆ ಉಂಟಾ, ಎಂತ ಆಗ್ತದೆ ಅಂದ್ರೆ ನಾವು ಧರ್ಮದಲ್ಲಿ ಶ್ರದ್ಧೆ ನಮ್ಗೆ ಜಾಸ್ತಿ ಆಗ್ತದಂತೆ ಆಚಾರ್ಯ ಹೇಳ್ತಾರೆ. ಮತ್ತೆ
ಅದ್ರಿಂದ ಎಂತ ಆಗ್ತದೆ, ಹೃದಯಂತೋಸ್ತೋ ಈ ಅಭದ್ರಾಣಿ ವಿದುನತಿ ಸುಡ್ಸತಾಂ. ಎಂತ ಆಗ್ತದೆ ಅಂದ್ರೆ ಪರಮಾತ್ಮ ಎಲ್ಲರ ಹೃದಯದಲ್ಲಿ ಇದ್ದಾನೆ ಆಸ್ ಎ ವೆಲ್ ವಿಷರ್. ಅವ ಎಂತ ಮಾಡ್ತಾನೆ ಅಂದ್ರೆ ಆ ಬೇಡದೆಲ್ಲ ತೆಗಿತಾನೆ. ಮತ್ತೆ ಎಂತ ಆಗ್ತದೆ ಅಂದ್ರೆ ನಷ್ಟ ಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವಯ. ಅಂದ್ರೆ ಭಗವದ್ಗೀತೆ ಮತ್ತೆ ಭಾಗವತಂ ಡೈಲಿ ಕೇಳ್ಬೇಕಂತೆ. ಮತ್ತೆ ಇದರಿಂದ ಎಂತ ಆಗ್ತದೆ, ನಮ್ಮ ಒಳಗಿರುವಂತದ್ದು ಸ್ವಲ್ಪ ಹೋದ್ರೂ ಕೂಡ ಸಾಕು. ಅಂದ್ರೆ ತುಂಬಾ ಅಂದ್ರೆ ನಾವು ಎಂತ ಹೇಳುದು, ಆತ್ಮವು ಸನಾತನ, ಹೇಗೆ ಕೃಷ್ಣ ಸನಾತನ ಹಾಗೆ ಆತ್ಮವು ಸನಾತನ. ಆದ್ರೆ ದೇಹ ನಾವು ಚೇಂಜ್ ಮಾಡ್ತಾ ಇರ್ತೇವೆ. ಆದ್ರೆ ಎಂತಂದ್ರೆ ನಾವು ಯಾವಾಗ ಕೃಷ್ಣನ ಇದು ಕೇಳ್ತೇವೆ ಆಗ ನಾವು ನಿಜವಾದ ಸನಾತನ ಪೊಸಿಷನ್ಗೆ ನಾವು ಬರ್ತೇವಂತೆ. ಹಾಗೆಂತ ಅಂದ್ರೆ ಆಚಾರ್ಯ ಹೇಳ್ತಾರೆ, ಸ್ವಲ್ಪ ಹೋದ್ರೆ ಸಾಕಂತೆ ಒಳಗಿದ್ದದ್ದು ಕಂಟ್ಯಾಮಿನೇಷನ್, ಆಗ ನಮ್ಗೆ ಎಂತ ಭಕ್ತಿ ಸ್ಟಾರ್ಟ್ ಆಗ್ತದೆ. ಮತ್ತೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕ. ನೈಷ್ಠಿಕ ಅಂದ್ರೆ ಮತ್ತೆ ನಾವು ಆ ಒಂದು ನಿಷ್ಠೆ ಎಂತ ಹೇಳುದು, ಫೋಮ್ ಫೇತ್, ನಾವೊಂದು ಕೃಷ್ಣನಲ್ಲಿ ನಮ್ಗೆ ಆ ನಂಬಿಕೆ ಸ್ಟಾರ್ಟ್ ಆಗ್ತದೆ. ಈಗ ನೋಡಿ, ಈಗ ಡಿಫ್ರೆನ್ಸ್ ಎಂತ ಅಂದ್ರೆ, ಈಗ ಭಕ್ತಿಯಲ್ಲಿ ಮೂವರಿದ್ದಾರೆ. ಮೂವರಂದ್ರೆ ಈಗ ಸಪೋಸ್ ಈಗ ನಂದು ಎಕ್ಸಾಂಪಲ್, ನಾನು ಮತ್ತೆ ನಮ್ಮ ಟೆಂಪಲ್ ಪ್ರೆಸಿಡೆಂಟ್ ಮತ್ತೆ ಒಂದು ನಮ್ದು ಸನ್ಯಾಸಿ. ಈಗ ಡಿಫ್ರೆನ್ಸ್ ಎಂತ, ನನ್ಗೆ ಕಡಿಮೆ ಕೃಷ್ಣನಲ್ಲಿ ನಂಬಿಕೆ ಉಂಟು, ಅಂದ್ರೆ ಫೇತ್. ಫೇತ್ ಅಂದ್ರೆ ಎಂತ ಫೇತ್, ಟೋಟಲ್ ನಾವು ಸರೆಂಡರ್ ಆಗ್ಬೇಕು. ಪ್ರೆಸಿಡೆಂಟ್ಗೆ ಜಾಸ್ತಿ ಉಂಟು, ಸನ್ಯಾಸಿಗೆ ಇದಕ್ಕಿಂತ ಜಾಸ್ತಿ ಉಂಟು. ದಿವಸ ಹೋದಾಗೆ ನಿಮ್ಗೆ ಪೂರ್ತಿ ಇದು ಎಂತ ಹೇಳುದು ಕೃಷ್ಣನಲ್ಲಿ ನಂಬಿಕೆ ಬರುದು. ಅದು ಇದು ಮಾಡ್ತದಂತೆ ಯಾವುದು ಭಗವದ್ಗೀತೆ ಮತ್ತೆ ಭಾಗವತಂ. ಅದನ್ನು ಡೈಲಿ ನೀವು ಓದಿದ್ರೆ ನಿಮ್ಗೆ ಆ ನಂಬಿಕೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತೆಂತ ಆಗ್ತದೆ, ಸದಾ ರಜಸ್ತಮೋ ಭಾವ ಕಾಮ ಲೋಭದ ಯಶಜೆ. ಎಂತಂದ್ರೆ ಕಾಮ ಮತ್ತೆ ಲೋಭ ಇದು ರಜೋಗುಣ ಮತ್ತೆ ತಮೋಗುಣದಲ್ಲಿ ಇರುವುದು. ಹಾಗಾಗಿ ಅದು ಹೋಗ್ತದೆ, ರಜೋಗುಣ ಮತ್ತೆ ತಮೋಗುಣ ಹೋಗ್ತದೆ, ಕಾಮಲೋಭ ಕೂಡ ಮತ್ತೆ ಹೋಗ್ತದಂತೆ. ಮತ್ತೆ ಚೇತೆ ರೇತೇರ್ ಅನಾವಿಧಂ ಸಿದ್ಧಂ ಸತ್ವೇ ಪ್ರಸಿದ್ಧತಿ, ಮತ್ತೆ ಆ ಸತ್ವಗುಣ ಬರ್ತದಂತೆ. ಮತ್ತೆ ಏವಂ ಪ್ರಸನ್ನ ಮನಸ್ಸೋ ಭಗವದ್ಭಕ್ತಿ ಯೋಗದ. ಎಂತಾಗ್ತದಂದ್ರೆ ಆಗ ನೀವು ನಿಜವಾದ ನಿಮಗೆ ಸಂತೋಷ ಸಿಗ್ತದೆ. ಯಾವಾಗ ತಮೋಗುಣ ಮತ್ತೆ ರಜೋಗುಣ ಓಡಿ ಹೋಗ್ತದೆ ಮತ್ತೆ ನೀವು ಸತ್ವಗುಣದಲ್ಲಿ ಇರ್ತೀರಿ, ಆಗ ನಿಮಗೆ ನಿಜವಾದ ಸಂತೋಷ ಸಿಗ್ತದೆ. ಭಗವತ್ ತತ್ವ ವಿಜ್ಞಾನ ಮುಕ್ತ ಸಂಘಜಾಯತೆ. ಆಗ ನಿಮ್ಗೆ ಆ ಒಂದು ಕೃಷ್ಣ ಪ್ರಜ್ಞೆಯ ವಿಜ್ಞಾನ ನಿಮ್ಗೆ ಅರ್ಥ ಆಗ್ತದೆ. ಮತ್ತೆಂತ ಆಗ್ತದೆ, ಬಿದ್ಯತೆ ಹೃದಯ ಗ್ರಂಥಿ ಸಿದ್ಧತೆ ಸರ್ವ ಸಂಶಯ. ಒಳಗಿದ್ದದೆಲ್ಲ ಟೈಟ್ ನಾಟ್ಸ್ ಎಂತ ಹೇಳುದು, ಅದಕ್ಕೆ ಕಾಮ ಲೋಭ ಮದ ಮತ್ಸ್ಯ ಇದೆಲ್ಲ ಬಿಡ್ತದೆ. ಮತ್ತೆ ಎಲ್ಲ ನಿಮ್ಗೆ ಡೌಟ್ ಕ್ಲಿಯರ್ ಆಗ್ತದೆ. ಈಗೆಂತಂದ್ರೆ ನಮ್ ಕಲಿಯುವಾಗ ಭಗವದ್ ಕಲಿಯುವಾಗ ನಮ್ಗೆ ಸುಮಾರು ಡೌಟ್ ಬರ್ತದೆ. ಆದ್ರೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದಾಗ ನಿಮ್ಗೆ ಡೌಟ್ ಎಲ್ಲ ಕ್ಲಿಯರ್ ಆಗ್ತದೆ. ಮತ್ತೆ ಕ್ಷೀಯಂತ್ಯ ಕರ್ಮಾಣಿ ದೃಷ್ಟ ಏವಾತ್ಮಾನೀಶ್ವರಿ. ಅಂದ್ರೆ ನಮ್ಗೆ ಯಾವುದೇ ಅಸಂಶಯ ಇಲ್ಲ, ಮತ್ತೆ ನಾವು ದೇವೋತ್ತಮ ಪುರುಷನಲ್ಲಿ ನಾವು ಕಂಪ್ಲೀಟ್ ಆಗಿ ಶರಣ ಆಗ್ತೇವೆ ಅಂತ ಆಚಾರ್ಯರು ಹೇಳ್ತಾರೆ. ಓಕೆ, ಮತ್ತೊಂದು ಆಚಾರ್ಯರು ಹೇಳಿದ್ದಾರೆ ಇಲ್ಲಿ ಒಂದು, ಹೇಗೆಂದ್ರೆ ಅವರು ತುಂಬಾ ಒಂದು ಹಂಬಲ್, ನಮ್ರತೆ. ಅವ್ರು ಹೇಳ್ತಾರೆ, ನಾನು ಹೇಳುವುದಿಲ್ಲ ಪೂರ್ತಿ ನನ್ನ ಒಳಗಿದ್ದದ್ದು ಎಂತ ಹೇಳುದು ಬೇಡದು, ಕಾಮ ಮತ್ತೆ ಲೋಭ ಎಲ್ಲ ಹೋಗ್ತದೆ ಅಂತ ಹೇಳುವುದಿಲ್ಲ, ಸ್ವಲ್ಪ ಹೋದ್ರೂ ಕೂಡ ಸಾಕು ಕೃಷ್ಣ ಭಕ್ತಿ. ಆದ್ರೆ ಅವ್ರದ್ದು ಹಾಗೆ ಅಲ್ಲ, ಅವ್ರು ಶುದ್ಧ ಭಕ್ತರು, ಪೂರ್ತಿ ಹೋಗಿದೆ. ಆದ್ರೆ ಅವ್ರದ್ದು ತುಂಬಾ ನಮ್ರತೆ. ಈಗ ರಾಧಾರಾಣಿ ನೋಡಿ, ರಾಧಾರಾಣಿ ಇವತ್ತು ರಾಧಾಷ್ಟಮಿ, ಹಾಗಾಗಿ ರಾಧಾರಾಣಿ ಬಗ್ಗೆ ಸ್ವಲ್ಪ ಹೇಳುವ. ರಾಧಾರಾಣಿ ಯಾವಾಗ್ಲೂ ಎಂತಂದ್ರೆ ಯಾರಾದ್ರೂ ಒಬ್ರು ಬಂದ್ರೆ ಕೃಷ್ಣ ಹತ್ರ ಹೇಳುದಂತೆ, ನೋಡು ನಿನ್ನ ಒಳ್ಳೆ ಭಕ್ತ ಬಂದ, ಮತ್ತೆ ನನಗಿಂತ ಒಳ್ಳೆ ಇದ್ದಾನೆ ಅಂತ. ಆತರ ಆಕ್ಚುಲಿ ಅವಳು ಟಾಪ್ ಮೋಸ್ಟ್. ಆದ್ರೆ ಶುದ್ಧ ಭಕ್ತರು ಯಾವಾಗ್ಲೂ ಹಾಗೆ, ಅವರು ಎಂತಂದ್ರೆ ಇನ್ನೊಬ್ಬರ ಹತ್ರ ಒಳ್ಳೇದು ಹುಡುಕುದು, ಅವರಲ್ಲಿ ತಪ್ಪು ಹುಡುಕುದು, ಇದು ಶುದ್ಧ ಭಕ್ತರ ಲಕ್ಷಣ. ನಾವು ಹಾಗೆ ಅಲ್ಲ, ನಾವು ನಮ್ಮ ಹತ್ರ ಒಳ್ಳೆ ಹುಡುಕೋದು, ಇನ್ನೊಬ್ಬರ ಹತ್ರ ತಪ್ಪು ಹುಡುಕೋದು, ಇದು ನಮ್ದು ಕತೆ. ಹಾಗಾಗಿ ಹೀಗೆ ಆಗ್ಬೇಕಂತೆ. ಎಂತಂದ್ರೆ ನಾವು ಯಾವಾಗ್ಲೂ ಇನ್ನೊಬ್ಬರ ಹತ್ರ ಒಳ್ಳೇದು ಹುಡುಕ್ಬೇಕು. ಮತ್ತೆ ಇದ್ರಲ್ಲಿ ಎಂತ ಆಗ್ತದೆ ಅಂದ್ರೆ ಆಲ್ಮೋಸ್ಟ್ ನಿಮ್ದು ಈ ಕೃಷ್ಣ ಪ್ರಜ್ಞೆಯಿಂದ ಬೇಡದೆಲ್ಲ ಕಂಟ್ಯಾಮಿನೇಷನ್ ಒಳಗಿದ್ದದೆಲ್ಲ ಹೋಗ್ತಾ ಬರ್ತದೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದ್ದು ಏನೂ ಇರುವುದಿಲ್ಲ. ಅಂದ್ರೆ ಆಕ್ಚುಲಿ ಭಕ್ತಿ ಯೋಗದ ಎಸೆನ್ಸ್ ಇರುವುದು 7ನೇ ಚಾಪ್ಟರ್ ಇಂದ. ಹಾಗಾಗಿ ಇಲ್ಲಿ ಕೃಷ್ಣ ಅದನ್ನು ಅವನಿಗೆ ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ.
ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತೆ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆ ಸಾಧಿಸುವಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಮ್ಯಾರಥಾನ್ ಇದು ಕೊಟ್ಟಿದ್ದಾರೆ. ಈಗ ಸಪೋಸ್ ಬ್ಯಾಂಗ್ಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಮ್ಯಾರಥಾನ್ ಇಟ್ರು. ಮ್ಯಾರಥಾನ್ ಇಟ್ರೆ ಅಲ್ಲಿ ಒಂದು ಜಾಸ್ತಿ ಅಂದ್ರೆ 1 ಲಕ್ಷ ಜನ ಸೇರ್ಬೋದು. ಈಗ ಬ್ಯಾಂಗ್ಳೂರಲ್ಲಿ ನೋಡಿ ಕೋಟಿಗಟ್ಟಲೆ ಪಾಪ್ಯುಲೇಷನ್ ಉಂಟು, ಅದರಲ್ಲಿ ಒಂದು ಲಕ್ಷ ಜನ ಅಲ್ಲಿ ಸೇರಿದ್ದಾರೆ, ಮತ್ತೆ ಅದರಲ್ಲಿ 1,000 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಗೆಲ್ಲುವುದು ಎಷ್ಟು ಜನ? ಒಬ್ಬನೇ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವುದು, ಸಾವಿರಾರು ಜನರಲ್ಲಿ ಒಬ್ಬನು ಪರಿಮೂಢತೆಗಾಗಿ ಪ್ರಯತ್ನಿಸಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ಪರಿಮೂಢತೆಯನ್ನು ಸಾಧಿಸುವಲ್ಲಿ ಒಬ್ಬನು ನನ್ನ ನಿಜವಾಗಿ ಅರ್ಥ ಮಾಡಿಕೊಂಡಿದೆ ಅಂತ ಹೇಳುವುದು ಕಷ್ಟ. ಯಾಕಂದ್ರೆ ಕೃಷ್ಣನನ್ನು ಅರ್ಥ ಮಾಡುವುದು ಸುಲಭದ ಕೆಲಸ ಅಲ್ಲ. ಆದ್ರೆ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಅರ್ಥ ಮಾಡ್ಬೋದು. ಯಾವಾಗ ನಾವು ಅದನ್ನೊಂದು ಸೀರಿಯಸ್ ಆಗಿ ತಗೊಂಡ್ರೆ ಭಕ್ತಿಯನ್ನು, ಆಗ ನಮ್ಗೆ ಅರ್ಥ ಆಗ್ಬಹುದು. ಇಲ್ಲದ್ರೆ ಕೃಷ್ಣನನ್ನು ಅರ್ಥ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಭೂಮಿರಭೋ ನಲೋ ವಾಯು ಕಮ್ಮನೋ ಬುದ್ಧಿ ಏವಚ ಅಹಂಕಾರ ಇತ್ಯಮ್ಮೆ ಭಿನ್ನ ಪ್ರಕೃತಿ ಅಷ್ಟಡ. ಈ 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಇದೆಲ್ಲವೂ ಕೃಷ್ಣನ ಪ್ರತ್ಯೇಕಗೊಂಡ ಶಕ್ತಿಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಈಗ ಎಂತಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ನಮ್ಗೆ ಅಹಂಕಾರ ಉಂಟು. ಎಂತ ಅಹಂಕಾರ? ಕೃಷ್ಣ ಭೋಕ್ತಾರ, ಕೃಷ್ಣ ಎಂಜಾಯರ್, ನಮ್ದದು ಅಹಂಕಾರ. ಆದ್ರೆ ಮಾಮೂಲಿ ಜನರಿಗೆ ಎಂತ ಅಹಂಕಾರ? ನಾನು ಭೋಕ್ತಾರ, ನಾನು ಎಂಜಾಯರ್. ಹಾಗಾಗಿ ಅಹಂಕಾರ ಇರ್ಬೇಕಂದ್ರೆ, ಆದ್ರೆ ಆಚಾರ್ಯ ಹೇಳ್ತಾರೆ ತಪ್ಪು ಅಹಂಕಾರ ಇರಬಾರ್ದು. ನಾನು ಭೋಕ್ತಾರ ಅಂತ ತಪ್ಪು ಅಹಂಕಾರ, ಅದು ಭೋಕ್ತಾರ ಕೃಷ್ಣ. ಹಾಗಾಗಿ ನೋಡಿ, ಇದಕ್ಕೆ ಇನ್ನೊಂದು ಉದಾಹರಣೆ, ಹನುಮಾನ್ ಲಂಕೆಯನ್ನು ಹೊತ್ತಿಸಿದ ರಾಮನಿಗೋಸ್ಕರ. ಹಾಗಾಗಿ ಕೃಷ್ಣನಿಗೋಸ್ಕರ ನಾವು ಆ ಅಹಂಕಾರ ಇರ್ಬೋದು. ಎಂತಂದ್ರೆ ನಾನು ಕೃಷ್ಣನ ಸೇವಕ, ಇದು ನನ್ನ ಅಹಂಕಾರ, ಅದು ಇರ್ಬೋದು. ಆದ್ರೆ ತಪ್ಪು ಅಹಂಕಾರ, ನಾನೇ ಭೋಗ್ತಾರ, ನಾನೇ ಅದು ಇರಬಾರ್ದು ಅಂತ ಆಚಾರ್ಯರು ಹೇಳ್ತಾರೆ. ಮಹಾಭಾವದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನು ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ, ಅದು ಈ ಭೌತಿಕ ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಅಂದ್ರೆ ನೋಡಿ, ಇದು ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಷದಿ ನಾ ಕಾಂಕ್ಷದಿ ಸಮ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಪರ. ಅಂದ್ರೆ ಎಲ್ಲಾ ಜೀವಿಗಳಲ್ಲಿ ಆತ್ಮವು ಇದ್ದಾನೆ, ಮತ್ತೆ ಪರಮಾತ್ಮನು ಇದ್ದಾನೆ. ಇದು ಯಾರಿಗೆ ಅರ್ಥ ಆಗ್ತದೆ? ಅವನೇ ನಿಜವಾದ ಯೋಗಿ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲಿ ಅವಲಂಬಿಸಿದೆ. ಅಂದ್ರೆ ಕೃಷ್ಣ ಹೇಳೋದು ಹೇಗೆ ಅಂದ್ರೆ, ಮಣಿಗಳು ದಾರದಲ್ಲಿ ಹೇಗೆ ಇದೆ ಹಾಗೆ ಎಲ್ಲ ಜೀವಿರಾಶಿಗಳು ಕೃಷ್ಣನಲ್ಲಿ ಅವಲಂಬಿಸಿದೆ ಅಂತೆ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ಪಾಶ್ಚಾತ್ಯ ದೇಶದಲ್ಲಿ ಎಂತಂದ್ರೆ ನಮ್ಮ ಭಾರತಕ್ಕಿಂತ ಅಲ್ಲಿ ಬೇರೆ ಬೇರೆ ಟೈಪ್. ಈಗ ಜಪಾನ್ ಅಲ್ಲಿ ಅಂದ್ರೆ ಟ್ರೈನ್ ಅದು ಹೇಗೆ ಅಂದ್ರೆ, ನಾವು ಇಳಿಯುವುದು ಹೇಗಂದ್ರೆ, ಅದು ಹೋಗ್ತಾ ಇರ್ತದೆ, ಒಂದು ಬಾಕ್ಸ್ ಕೆಳಗೆ ಬರುದಂತೆ ಇಳಿಯುವವರದು. ಆಗ ಅದು ಟ್ರೈನ್ ನಿಲ್ಲುವುದಿಲ್ಲ, ಒಂದು ಟಪ್ ಅಂತ ಕೆಳಗೆ ಬರುದು, ಆತರ. ಹಾಗಾಗಿ ಅದರಲ್ಲಿ ಪ್ಲಾನಿಂಗ್ ಸ್ವಲ್ಪ ಆಚೆ ಆದ್ರೆ ಪೂರ್ತಿ ಇದೆ ಅಂತ ಹೇಳುದು, ಟ್ರೈನ್ ಇದು ಬ್ಲಾಸ್ಟ್ ಆಗ್ತದೆ. ಅದೇ ರೀತಿ ಕೃಷ್ಣನ ಎಲ್ಲ ಎಂತ ಹೇಳುದು ಕ್ರಿಯೇಷನ್ ಪ್ಲಾನಿಂಗ್ ಪರ್ಫೆಕ್ಟ್ ಅಂತ ಆಚಾರ್ಯ ಹೇಳ್ತಿದ್ರು. ಅಂದ್ರೆ ಎಲ್ಲವನ್ನು ಅಂದ್ರೆ ನಾವು ನೋಡಿ, ಆಚಾರ್ಯ ಹೇಳ್ತಾರೆ, ಈಗ ನಾವು ನಿದ್ರೆ ಮಾಡಿದ್ರೆ ಅದು ವೇಸ್ಟ್. ಆದರೆ ಕೃಷ್ಣ ಈಗ ಗರ್ಭೋದಯ ವಿಷ್ಣು ಆ ಯೋಗ ನದಿಯಲ್ಲಿರುವಾಗ ಅನ್ಲಿಮಿಟೆಡ್ ಬ್ರಹ್ಮಾಂಡ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ದೇವರ ನಿದ್ರೆ ಕೂಡ ಪ್ರಯೋಜನ ಉಂಟು, ನಮ್ದು ಹಾಗೆ ಅಲ್ಲ. ಮತ್ತೆ ಹೇಗಂದ್ರೆ ಎಲ್ಲ ಅಷ್ಟು ಕ್ರಿಯೇಟ್ ಮಾಡಿದ್ರು ಎಲ್ಲಾ ಕಡೆಯಲ್ಲಿ ಪರ್ಫೆಕ್ಟ್ ಅವ್ರದ್ದು ಇದ್ದಂತೆ ಅಡ್ಮಿನಿಸ್ಟ್ರೇಷನ್. ನಮ್ಗೆ ಆಗುದಿಲ್ಲ ಹಾಗೆ. ನಮ್ಗೆ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಿ ನಮ್ಗೆ ಎಂತಂದ್ರೆ ತಲೆ ಎಲ್ಲ ನೋವು ಬರ್ತದೆ. ಅದು ಕೃಷ್ಣ ಹಾಗೆ ಅಲ್ಲ. ಕೃಷ್ಣ ಎಲ್ಲವನ್ನು ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಮತ್ತೆ 7.6
ಸೃಷ್ಟಿಯಾದ ಎಲ್ಲಾ ಜೀವಿಗಳು ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತೆ ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಮತ್ತೆ ಭೌತಿಕ ಶಕ್ತಿ ಮತ್ತೆ ಆಧ್ಯಾತ್ಮಿಕ ಶಕ್ತಿ ಇದರ ಕಾರಣ ಕೃಷ್ಣನೇ. ನೋಡಿ, ಬ್ರಹ್ಮ ಮತ್ತೆ ಶಿವ ಇವರು ಕೂಡ ಆ ಕೃಷ್ಣನ ಡೈರೆಕ್ಷನ್ ಅಲ್ಲಿ ಅವರು ಕೆಲಸ ಮಾಡೋದು. ಓಕೆ. ರಸೋಮಪ್ಸು ಕೌಂತೆಯ ಪ್ರಭಾಂಶಿ ಶೈಶೂರ್ಯ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಏ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರಲ್ಲಿ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷು ಆಗಿದ್ದೇನೆ. ಹರಿ ಕೃಷ್ಣ. ಎಸ್ ಅಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ನಮ್ಗೆ ಕೃಷ್ಣನನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಅದು ಕ್ವಾಲಿಫಿಕೇಶನ್ ಇಲ್ಲ. ಅದೇ ತರ ಇಲ್ಲಿ ಕೃಷ್ಣ ಅಂತ ಹೇಳುದಂದ್ರೆ, ಈಗ ನೀರು ನಾವು ಕುಡಿತೇವೆ, ಆ ನೀರಿನ ರುಚಿ ಅದು ಕೃಷ್ಣ ಅಂತೆ. ಮತ್ತೆ ಈಗ ನಮ್ಗೆ ಬೆಳಿಗ್ಗೆ ಸೂರ್ಯನ ಕಿರಣ, ರಾತ್ರಿ ಚಂದ್ರ ಕಿರಣ, ಅದು ಕೃಷ್ಣ, ಬೆಳಕು ಕೃಷ್ಣ ಅಂತೆ. ಮತ್ತೆ ವೇದ ಮಂತ್ರಗಳು ಸ್ಟಾರ್ಟ್ ಆಗುವುದು ಓಮಿಂದ, ಓಂ ಕೃಷ್ಣ. ಮತ್ತೆ ನಾನು ಆಕಾಶದಲ್ಲಿ ಶಬ್ದವು ಕೃಷ್ಣ, ಪುರುಷರಲ್ಲಿ ಪೌರುಷವು ಕೃಷ್ಣ. ಹೀಗೆ ನಾವು ಕಾಣ್ಬೇಕು. ನೋಡಿ 7.8 to 7.11. ನೀರಿನ ರುಚಿ ಕೃಷ್ಣ, ಚಂದ್ರ ಸೂರ್ಯ ಬೆಳಕು, ವೈದಿಕ ಮಂತ್ರಗಳಲ್ಲಿ ಓಂ, ಆಕಾಶದಲ್ಲಿ ಧ್ವನಿ, ಮನುಷ್ಯರಲ್ಲಿ ಸಾಮರ್ಥ್ಯ, ಭೂಮಿಯಲ್ಲಿ ಪರಿಮಳ, ಬೆಂಕಿಯಲ್ಲಿ ಶಾಖ, ಅದೆಲ್ಲವೂ ಜೀವಿಸುವ ಜೀವನ, ಎಲ್ಲ ತಪಸ್ಸುಗಳಲ್ಲಿ ತಪಸ್ಸು, ಎಲ್ಲ ಅಸ್ತಿತ್ವಗಳಲ್ಲಿ ಮೂಲ ಬೀಜ, ಬುದ್ಧಿವಂತರಲ್ಲಿ ನಾನು ಬುದ್ಧಿ, ಎಲ್ಲ ಶಕ್ತಿಶಾಲಿ ಪುರುಷರಲ್ಲಿ ನಾನು ಪರಾಕ್ರಮ, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ, ಧರ್ಮ ತತ್ವಗಳಿಗೆ ವಿರುದ್ಧವಲ್ಲದ ಲೈಂಗಿಕ ಜೀವನ. ಅಂದ್ರೆ ಆಚಾರ್ಯ ಕೂಡ ನಮ್ಮ ಹೇಳ್ತಿದ್ರು, ನಿಂಗೆ ಲೈಂಗಿಕ ಜೀವನ ಮಾಡ್ತಿದ್ರೆ ನೀನು ಮದುವೆ ಆಗಿ ಮಾಡು, ಮದುವೆ ಆಗದೆ ಮಾಡುದು ಅದು ಸರಿಯಲ್ಲ ಅಂತ ಆಚಾರ್ಯ ಹೇಳ್ತಿದ್ರು. ಓಕೆ, ಇದನ್ನು ತಿಳಿದುಕೋ. ಸಾತ್ವಿಕ, ರಾಜಸ, ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ಸಾತ್ವಿಕ, ರಾಜಸ, ತಾಮಸ ಸ್ಥಿತಿಗಳಲ್ಲಿ ನನ್ನ ಶಕ್ತಿಯಿಂದ ಪ್ರಕಟ ಅಂದ್ರೆ ಈ ಮೂರು ಗುಣಗಳು ಕೃಷ್ಣನ ಶಕ್ತಿಯಿಂದ ಪ್ರಕಟವಾಗಿದೆ. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದ್ರೆ ನಾನು ಸ್ವತಂತ್ರನು. ಕೃಷ್ಣ ಸ್ವರಾಟ್, ಪೂರ್ತಿ ಇಂಡಿಪೆಂಡೆಂಟ್. ನಾನು ಐಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ. ಈಗ ಆ ಗುಣಗಳನ್ನು ಕೃಷ್ಣ ತಂದ್ರೂ ಕೂಡ ಕೃಷ್ಣ ಆ ಗುಣಗಳ ಒಳಗೆ ಬೀಳುವುದಿಲ್ಲ. ಇದು ನಾವು ತಿಳಿಬೇಕು. ಬದಲಿಗೆ ಅವು ನನ್ನಲ್ಲಿ ಇರುವವು. ನೋಡಿ, ಈ ಮೂರು ಗುಣಗಳು ನಮ್ಮನ್ನು ಈ ಮೂರು ಗುಣಗಳು ಆಟವಾಡಿಸ್ತಾ ಉಂಟು. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ನೋಡಿ, ಪೂರ್ತಿ ಜಗತ್ತು ಎಂತಂದ್ರೆ ಈ ಗುಣಗಳಿಗೆ ಮೋಹಿತವಾಗಿದೆ, ಹಾಗಾಗಿ ಕೃಷ್ಣ ಅವರಿಗೆ ಅರ್ಥವಾಗುವುದಿಲ್ಲ. ದೇವಿಯೇಷ ಗುಣಮಯಿ ಮಮ ಮಾಯಾ ದುರತ್ತಯ ಮಾಮೇವ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಐಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಅಂದ್ರೆ ಈ ಮೂರು ಗುಣಗಳಿಂದ ಹೊರಗೆ ಬರುವುದು ತುಂಬಾ ಕಷ್ಟ ಅಂತೆ. ಆದರೆ ಯಾರು ಶರಣಾಗತರಾಗ್ತಾರೆ ಕೃಷ್ಣನಿಗೆ, ಅವರಿಗೆ ಹೊರಗೆ ಬರ್ಬೋದಂತೆ. ಇದು ಹೇಳ್ತಿದ್ದಾರೆ. ಯಾರು ಅದರಿಂದ ಹೊರಗೆ ಬರ್ತಾರೆ ಅವರಿಗೆ ಸುಲಭವಾಗಿ ದಾಟಬಹುದು. ಇದಕ್ಕೆ ಹೇಗೆ ಅಂದ್ರೆ ನೋಡಿ, ಈಗ ಸಮುದ್ರದಲ್ಲಿ ನಡುವಲ್ಲಿ ನಾವು ಬಿದ್ರೆ ನಮ್ಗೆ ಅಲ್ಲಿಂದ ಬರ್ಲಿಕ್ಕೆ ತುಂಬಾ ಕಷ್ಟ. ಅಂದ್ರೆ ಈಗ ನಮ್ಗೆ ಸ್ವಿಮ್ಮಿಂಗ್ ಗೊತ್ತಿದ್ರು ಕೂಡ, ಈಜು ಗೊತ್ತಿದ್ರು ಕೂಡ ಅಲ್ಲಿಂದ ಬರ್ಲಿಕ್ಕೆ ತುಂಬಾ ಕಷ್ಟ. ಆದರೆ ನೋಡಿ, ಇಲ್ಲಿ ನೋಡಿ ಚಿತ್ರ ಕಾಣ್ತದೆ, ಕೃಷ್ಣನ ಸಹಾಯದಿಂದ ನಮ್ಗೆ ಬರ್ಬಹುದಂತೆ.
ಅದೇ ರೀತಿ ಈ 3 ಗುಣಗಳಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಕಷ್ಟ. ಆದರೆ ನಾವು ಕೃಷ್ಣ ಭಜನೆ ತಗೊಂಡ್ರೆ ಸುಲಭದಲ್ಲಿ ನಮ್ಗೆ ಬರ್ಬಹುದು. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಪರತ ಜ್ಞಾನ ಆಸುರಿ ಭಾವಂ ಆಶ್ರಿತ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಅಂದ್ರೆ 4 ಮಂದಿ ಕೃಷ್ಣನಿಗೆ ಶರಣಾಗುವುದಿಲ್ಲ. ಅದು ಯಾರೆಲ್ಲ 4 ಮಂದಿ? ಫಸ್ಟ್ ಇದು ಅತ್ಯಂತ ಮೂರ್ಖರು, ಕೃಷ್ಣನಿಗೆ ಶರಣಾಗತರಾಗುವುದಿಲ್ಲ ಅಂದ್ರೆ. ಮತ್ತೆ ಸೆಕೆಂಡ್ ಇದು ನರಾಧಮರು. ನರಾಧಮರಂಗ ಆಚಾರ್ಯ ಹೇಳ್ತಾರೆ ಲೋವೆಸ್ಟ್ ಆಫ್ ಅಂತ್ಯ ಜನರು, ಲೋವೆಸ್ಟ್ ಆಫ್ ಮ್ಯಾನ್ ಕೈಂಡ್, ಅಂದ್ರೆ ಈ ನಾಯಿ ಮಾಂಸ ತಿನ್ನುವವರು. ಮತ್ತೆ ಮಾಯೆಯಿಂದ ಜ್ಞಾನ ನಷ್ಟವಾದವರು. ಮಾಯೆಯಿಂದ ಜ್ಞಾನ ನಷ್ಟವಾದವರು ಅಂದ್ರೆ ಈಗ ಎಂತ ಹೇಳುದು, ಇದು ಆಕ್ಚುಲಿ ಎಕ್ಸಾಂಪಲ್ ಇವರಿಗೆ ಕೊಟ್ಟಿದ್ದಾರೆ. ಎಂತ ಹೇಳುದು, ನಾಸ್ತಿಕರಿಗೆ. ನಾಸ್ತಿಕರು ಎಂತ ಅಂದ್ರೆ ಅವರದ್ದು ಜ್ಞಾನ ಉಂಟು, ಆದ್ರೆ ಈ ಕೃಷ್ಣನ ಜ್ಞಾನ ಇಲ್ಲ, ಭೌತಿಕ ಜ್ಞಾನ ಉಂಟು. ಹಾಗಾಗಿ ಎಂತ ಮಾಡಿದ ಅಂದ್ರೆ ಮಾಯೆ ಅಂದ್ರೆ ದೇವಿ ಶಕ್ತಿ. ದೇವಿ ಎಂತ ಮಾಡಿದ ಅಂದ್ರೆ ಅವರು ಆ ನಿಜವಾದ ಜ್ಞಾನವನ್ನು ಅಪಹರಿಸಿದೆ. ಹಾಗಾಗಿ ಇಂಥವರು ಬರುವುದಿಲ್ಲ ಅಂದ್ರೆ. ಮತ್ತೆ 4ನೇದು ಆಸುರಿ ಸ್ವಭಾವದವರು, ರಾಕ್ಷಸ ಸ್ವಭಾವದವರು ಬರುವುದಿಲ್ಲ. ಹಾಗಾಗಿ ಈ 4 ಮಂದಿ ಕೃಷ್ಣನಿಗೆ ಶರಣಾಗತರಾಗುವುದಿಲ್ಲ. ಮತ್ತೆ 4 ಮಂದಿ ಯಾರು ಶರಣಾಗತರಾಗ್ತಾರೆ ಇದು ನೋಡುವ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತನೋ ಅರ್ಜುನ ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತಾಶವ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಅದು ಯಾರೆಲ್ಲ? ಫಸ್ಟ್ ಇದು ದುಃಖಿಗಳು, ಸೆಕೆಂಡ್ ಜಿಜ್ಞಾಸುಗಳು, 3ನೇದು ಐಶ್ವರ್ಯವನ್ನು ಬಯಸುವವರು, ಮತ್ತು 4ನೇದು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು. ಇವರೇ ಈ 4 ಬಗೆಯ ಜನರು. ಅಂದ್ರೆ ನೋಡಿ, ಇದಕ್ಕೆ ಹೇಗೆ ನಾವು ಎಕ್ಸಾಂಪಲ್ ಕೊಡುವುದಂದ್ರೆ, ಈಗ ಒಬ್ಬನಿಗೆ ತುಂಬಾ ಕಷ್ಟ ಇರ್ತದೆ, ಆದ್ರೆ ಅವನಿಗೆ ಹಣ ಇಲ್ಲ. ಹಣ ಸಿಕ್ಕಿದ್ರೆ ಅವನ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ. ಮತ್ತೆ ಇನ್ನೊಬ್ಬ ಇದ್ದಾನೆ, ಅವನ ಹತ್ರ ಹಣ ಉಂಟು, ಆದ್ರೆ ಒಂದರ ಮೇಲೆ ಕಷ್ಟ ಬರ್ತಾ ಇರ್ತದೆ. ಹಾಗಾಗಿ ಅವ ಎಂತ ಹೇಳುದು ದುಃಖಿ. ಯಾರು ಹಣ ಉಂಟು ಆದ್ರೆ ಕಷ್ಟ ಬರ್ತಾ ಉಂಟು. ಮತ್ತೆ ಇನ್ನೊಬ್ಬ ಎಂತ ಅಂದ್ರೆ ಐಶ್ವರ್ಯ ಬಯಸುವ, ಅಂದ್ರೆ ಅವನಿಗೆ ಕಷ್ಟ ಬರ್ತಾ ಉಂಟು ಆದ್ರೆ ಹಣ ಇಲ್ಲ, ಹಣದಲ್ಲೇ ಸಾಲ್ವ್ ಆಗ್ತದೆ ಅಂತವರು. ಮತ್ತೆ ಜಿಜ್ಞಾಸು ಅಂದ್ರೆ ನಮ್ಗೆ ಗೊತ್ತಾಗ್ಬೇಕು ಭಗವದ್ಗೀತೆ ಅಂತ. ಈಗ ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಜಿಜ್ಞಾಸುಗಳು. ಮತ್ತೆ 4ನೇದು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು. ಅವರಿಗೆ ಎಂತ ಅಂದ್ರೆ ಅದರಲ್ಲಿ ಡೀಪ್ ಆಗಿ ಹೋಗ್ಬೇಕು ಅಂತವರು 4ನೇವರು. ಹಾಗಾಗಿ ಇದು 4 ಮಂದಿ ಕೃಷ್ಣನಲ್ಲಿ ಬರ್ತಾರೆ. ಓಕೆ, ಇದು ನೋಡಿ, ಫಸ್ಟ್ ಇದು ಗಜೇಂದ್ರ. ಕೃಷ್ಣ ಓಡಿ ಬಂದ ಗಜೇಂದ್ರನ ಕೂಗಿಗೆ. ಮತ್ತೆ ಇದು ದ್ರೌಪದಿ ಹೊಸ್ತಾವಣೆಗೆ, ದ್ರೌಪದಿ ಕರೆಯುವಾಗ, ಕೃಷ್ಣ ಅಂತ ಕರೆಯುವಾಗ ಕೃಷ್ಣ ಇಮಿಡಿಯೇಟ್ ಬಂದ. ಮತ್ತೆ ಇದು ವೇದವ್ಯಾಸರ ಅವರ ಹೆಂಡತಿ. ಇದು ಹೊಟ್ಟೆಯಲ್ಲಿ ಶುಕಮುನಿ ಹೊರಗೆ ಬರ್ಲಿಕ್ಕೆ ಕೇಳಲಿಲ್ಲ. ಹೇಗೆಂದ್ರೆ ನಾವೆಲ್ಲ 9 ತಿಂಗಳಲ್ಲಿ ಬರುದು, ಅವರು 9 ತಿಂಗಳಾದ್ರೂ ಕೂಡ ಮತ್ತೆ ಕೂಡ ಹೊಟ್ಟೆಯಲ್ಲೇ ಇದ್ದಿದ್ರು. ಮತ್ತೆ ಕೃಷ್ಣ ಸ್ವತಃ ಬಂದದ್ದು. ಅಂದ್ರೆ ನೀನು ಇದಕ್ಕೆ ಬಾ, ಯಾಕಂದ್ರೆ ಶುಕಮುನಿ ಕೂಡ ಗೊತ್ತಿತ್ತು ಇದು ದುಃಖಾಲಯಂ ಮತ್ತೆ ಅಶ್ವಾಶ್ವತಂ, ಇದರಲ್ಲಿ ಸುಖ ಇಲ್ಲ. ಹಾಗಾಗಿ ಅವರಿಗೆ ಹೊರಗೆ ಬರ್ಲಿಕ್ಕೆ ಇಚ್ಛೆ ಇರಲಿಲ್ಲ. ಮತ್ತೆ ಕೃಷ್ಣ ಬಂದು ನೀನು ಬಾ, ನಿನಗೆ ಎಂತ ಆಗುದಿಲ್ಲ ಅಂತ ಮತ್ತೆ ಶುಕಮುನಿ ಬರ್ತಾರೆ. ಮತ್ತೆ ಇದು ಶುಕಮುನಿ ಪರೀಕ್ಷಿತ್ ಮಹಾರಾಜಿಗೆ ಭಾಗವತಂ ಹೇಳುವುದು. ಯಾಕಂದ್ರೆ ಪರೀಕ್ಷಿತ್ ಮಹಾರಾಜಿಗೆ 7 ದಿವಸ ಉಂಟಂತ ಹೇಳ್ತಾರೆ. ಶಮಿಕ ಋಷಿ ಮಗ ಶೃಂಗಿ ಶಾಪ ಕೊಡ್ತಾನೆ, 7 ದಿವಸದಲ್ಲಿ ಹಾವು ಕಚ್ಚಿ ಸಾಯ್ತಿ ಅಂತ. ಮತ್ತೆ ಅವರು ಹೋಗುವಾಗ ಅಲ್ಲಿ ಶುಕಮುನಿ ಬಂದು ಅವರಿಗೆ 7 ದಿವಸ ಭಾಗವತಂ ಹೇಳ್ತಾರೆ. ಮತ್ತೆ ಇದು ಧ್ರುವ ಮಹಾರಾಜಿಗೆ ನಾರಾಯಣ ಬಂದು ಆಶೀರ್ವಾದ ಕೊಡ್ತಾರೆ. ಮತ್ತೆ ಇದು ರಾಮ ಮತ್ತೆ ಹನುಮಾನ್. ಮತ್ತೆ ಇದು ಸೂತ ಗೋಸ್ವಾಮಿ, ಅಂದ್ರೆ ಶುಕಮುನಿ ಹೇಳುವಾಗ ಅಲ್ಲಿ ಸೂತ ಗೋಸ್ವಾಮಿ ಕೂಡ ಇದ್ರು. ಫಸ್ಟಿಗೆ ಸೂತ ಗೋಸ್ವಾಮಿ ಕೇಳಿದ್ರು, ಮತ್ತೆ 2ನೇ ಬಾರಿ ಅವರು ಹೇಳಿದ್ರು ನೈಮಿಷಾರಣ್ಯದ ಎಲ್ಲ ಋಷಿಗಳಿಗೆ. ಹಾಗಾಗಿ ಭಾಗವತಂ 2 ಸತಿ ಹೇಳಲಾಗಿದೆ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಅಂದ್ರೆ ಯಾರು ಭಕ್ತಿ ಯೋಗದಲ್ಲಿ ನಿರತನಾಗಿರ್ತಾನೆ ಅವ ಶ್ರೇಷ್ಠ ಅಂತೆ. ಮತ್ತೆ ಹೇಗೆ ಅಂದ್ರೆ ಅದು ರೆಸಿಪ್ರೊಕೇಶನ್.
ಏಕೆಂದ್ರೆ ಕೃಷ್ಣನಿಗೆ ಅವನ ಭಕ್ತರ ಮೇಲೆ ಆಸಕ್ತಿ, ಭಕ್ತರಿಗೆ ಕೃಷ್ಣನ ಮೇಲೆ ಆಸಕ್ತಿ, ಈ ತರ. ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತ ಮಹಾತ್ಮ ದುರ್ಲಭ. ನೋಡಿ, ಇಲ್ಲಿ ಮಹಾತ್ಮ ಅಂತ ವರ್ಡ್ ಉಂಟು. ಆಚಾರ್ಯ ಹೇಳ್ತಾರೆ, ಮಹಾತ್ಮ ಎಲ್ಲರಿಗೂ ಯೂಸ್ ಮಾಡಬಾರ್ದಂತೆ, ಎಲ್ಲರಿಗೂ ಅದನ್ನು ವರ್ಡ್ ಯೂಸ್ ಮಾಡಬಹುದು. ಮಹಾತ್ಮ ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಮಟ್ಟದಲ್ಲಿದ್ದಾನೆ ಅವನಿಗೆ ಮಾತ್ರ ಯೂಸ್ ಮಾಡ್ಬೇಕಂತೆ ಆಚಾರ್ಯ ಹೇಳ್ತಾರೆ. ಮತ್ತೆ ಎಂತ ಅಂದ್ರೆ ಇಲ್ಲಿ ನೋಡಿ, ನಾವು ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ಮತ್ತೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದದ. ಹೇಗಂದ್ರೆ ನೋಡಿ, ಆಚಾರ್ಯ ಹೇಳ್ತಾರೆ, ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಾವು ಕೋಟಿ ಲೈಫ್ ತೆಗೆದಿದ್ದೇವೆ, ಅಂದ್ರೆ ನಾವು ಕೃಷ್ಣನಿಗೆ ರಿವೋಲ್ಟ್ ಆಗಿದ್ದೆವು. ಮತ್ತೆ ಒಂದು ಲಾಸ್ಟ್ 4-5 ಲೈಫಲ್ಲಿ ನಾವು ಎಂತ ಮಾಡಿದ್ದೇವೆ ಅಂದ್ರೆ ಕೃಷ್ಣ ಪ್ರಜ್ಞೆ ಇದ್ದೆವು. ಹಾಗಾಗಿ ನಮ್ಗೆ ಈಗ ಅದು ಬರ್ತಾ ಉಂಟು. ಹಾಗಾಗಿ ಕೃಷ್ಣನನ್ನು ಎಂತ ಹೇಳುದು ಪಡೆಯುವುದು ತುಂಬಾ ಕಷ್ಟ. ಮತ್ತೆ ತುಂಬಾ ಬಾರಿ ಹುಟ್ಟಿ ಸತ್ತ ನಂತರ ನಾವು ವಾಸ್ತವವಾಗಿ ಜ್ಞಾನದಲ್ಲಿ ನಾವು ಎಲ್ಲ ಕಾರಣಗಳ ಕಾರಣ ಎಂದು ಬರ್ತೇವೆ. ಅಂದ್ರೆ ಇದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಶ್ಲೋಕ ಉಂಟು. ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಕೃಷ್ಣನು ಎಲ್ಲ ಕಾರಣಗಳ ಕಾರಣ. ಆದ್ರಿಂದ ಅವನು, ಅದು ಯಾರಿಗೆ ಗೊತ್ತಾಗ್ತದೆ ಅವ ಮತ್ತೆ ಕೃಷ್ಣನಿಗೆ ಶರಣಾಗತನಾಗ್ತಾನೆ. ಮತ್ತೆ ಅಂತ ಮಹಾತ್ಮ ದುರ್ಲಭ, ತುಂಬಾ ರೇರ್ ಅಂತೆ. ಐಕ್ಯ ಬಯಕೆಗಳು ಯಾರು ಬುದ್ಧಿಶಕ್ತಿಯನ್ನು ಕದ್ದಿದೆಯೋ ಅಂತವರು ದೇವತೆಗಳ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸ್ತಾರೆ. ಅಂದ್ರೆ ಹೆಚ್ಚಿನಾಗಿ ಎಲ್ಲರೂ ಹೋಗುವುದು ದೇವತೆಗಳಲ್ಲಿ. ಅದೇ ಆಚಾರ್ಯ ಹೇಳ್ತಾರೆ, ಧನಂ ದೇಯಿ, ಪುತ್ರಂ ದೇಯಿ, ಆ ದೇಯಿ, ಈ ದೇಯಿ. ಹಾಗಾಗಿ ಎಲ್ಲ ಕೇಳಲಿಕ್ಕೆ ಹೋಗುದು, ಅದೇ ಐಕ ಬಯಕೆ. ಮತ್ತೆ ಅವರಿಗೆ ಸ್ವಭಾವ ಅನುಗುಣವಾಗಿ ಅವರು ಹೋಗಿ ಅಲ್ಲಿ ಪೂಜೆ ಮಾಡ್ತಾರಂತೆ. 7:21 ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದ್ರೂ ದೇವತೆಯನ್ನು ಪೂಜಿಸಲು ಇಚ್ಛಿಸಿದಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸ್ತೇನೆ. ಯಾಕೆಂದ್ರೆ ಕೃಷ್ಣ ಪರಮಾತ್ಮನಾಗಿ ಹೃದಯದಲ್ಲಿದ್ದಾನೆ, ಎಲ್ಲರ ಹೃದಯದಲ್ಲಿ. ಮತ್ತೆ ಈಗ ನಮಗೆ ದೇವತೆ ಪೂಜೆ ಇಷ್ಟ ಇದು ಮಾಡ್ಲಿಕ್ಕಿದ್ರೆ ಆ ಶ್ರದ್ಧೆಯನ್ನು ಕೊಡುವುದು ಕೂಡ ಕೃಷ್ಣನಂತೆ. ಇಂಥ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳೆಲ್ಲ ನೀಡುವವನು ನಾನೊಬ್ಬನೇ. ಅಂದ್ರೆ ಅಲ್ಲಿ ಹೋಗ್ತಾನೆ, ಆದ್ರೆ ಪರಮಾತ್ಮನಾಗಿ ಹೃದಯದಿದ್ದಾನಲ್ಲ, ಮತ್ತೆ ಅನುಗ್ರಹ ಎಲ್ಲ ಕೊಡುವುದು ಕೃಷ್ಣನಂತೆ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆ ಲೋಕಕ್ಕೆ ಹೋಗ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ಇದು ಯಾಕೆ ಹೀಗೆ ಹೇಳ್ತಿದ್ದಾರೆ ನೋಡಿ, ನಮ್ಮ ಆಚಾರ್ಯರು ಇಲ್ಲಿ ಭಾವಾರ್ಥ ಕೊಡ್ತಾರೆ. ಈಗ ದೇವತೆಗಳನ್ನು ಪೂಜೆ ಮಾಡಿದ್ರೆ ಲಾಸ್ ಇಲ್ಲ, ಆದ್ರೆ ನಿಮ್ಗೆ ದೇವತೆ ಲೋಕಕ್ಕೆ ಹೋಗ್ಬೋದು, ಬ್ರಹ್ಮಲೋಕ, ಸ್ವರ್ಗಲೋಕ, ಈ ಬೇರೆ ಬೇರೆ ಲೋಕಕ್ಕೆ ನಿಮ್ಗೆ ಹೋಗ್ಬೋದು. ಆದ್ರೆ ನಿಮ್ಮ ಟೈಮ್ ಮುಗ್ದ ಕೂಡಲೇ ಮತ್ತೆ ನಿಮಗೆ ಸಾಯಲೇಬೇಕು. ಇಲ್ಲಿ ಒಂದು ನೀರು 100 ವರ್ಷ ಬದುಕಿದ್ರೆ ಅಲ್ಲಿ ಕೋಟಿ ಗಟ್ಟಲೆ ವರ್ಷ ಬದುಕ್ತೀರಿ, ಆದ್ರೆ ಟೈಮ್ ಆಗದ ಕೂಡಲೇ ಮತ್ತೆ ಸಾಯಲೇಬೇಕು. ಆದ್ರೆ ಕೃಷ್ಣ ಲೋಕಕ್ಕೆ ಹೋದ್ರೆ ಮತ್ತೆ ಜನ್ಮ ಇಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಬೆಟರ್ ಪ್ರಪೋಸಲ್ ಕೃಷ್ಣ ಲೋಕಕ್ಕೆ ಹೋಗುದು. ಯಾಕಂದ್ರೆ ಜನ್ಮ ಇಲ್ಲಾದ್ರೆ ಮತ್ತೆ ಮೃತ್ಯು ಇಲ್ಲ, ಜರ ಅಂದ್ರೆ ಓಲ್ಡ್ ಏಜ್ ಇಲ್ಲ, ವ್ಯಾಧಿ ಅಂದ್ರೆ ರೋಗ ಇಲ್ಲ. ಹಾಗಾಗಿ ಅದು ಒಳ್ಳೆ ಪ್ರಪೋಸಲ್ ಅಂತ ಆಚಾರ್ಯರು ಹೇಳ್ತಾರೆ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪುರುಷನಾದ ನಾನು ಕೃಷ್ಣನ ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವಾದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ನೋಡಿ, ತುಂಬಾ ಸಂಸ್ಥೆಗಳುಂಟು, ಅವರೆಲ್ಲ ಹೇಳುದು ಅಂತಂದ್ರೆ ಕೃಷ್ಣ ನಿರಾಕಾರಿ. ಆದ್ರೆ ಇಲ್ಲಿ ಕೃಷ್ಣ ಎಂತ ಹೇಳ್ತಿದ್ದಾನೆ ಅಂದ್ರೆ ಅವರು ಬುದ್ಧಿಹೀನರಂತೆ, ಅವರಿಗೆ ಬುದ್ಧಿ ಇಲ್ಲ. ನನ್ನ ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು, ಅವರು ಪರಿಪೂರ್ಣ ಕೃಷ್ಣನು ಅರಿಯಲಿಲ್ಲ. ಮತ್ತೆ ಇಲ್ಲಿ ಇನ್ನೊಂದು ನೋಡಿ ಹೇಳ್ತಾನೆ ಕೃಷ್ಣ, ಅವರ ಅಲ್ಪ ತಿಳುವಳಿಕೆ. ಅವರು ಅಲ್ಪರು ಅಂದ್ರೆ ಅವರಿಗೆ ಜಾಸ್ತಿ ಗೊತ್ತಿಲ್ಲ ಅಂತವರಿಗೆ. ಅವರಿಗೆ ನಾಶವಿಲ್ಲದ ಪರಮೋಚ್ಚವಾದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಕೃಷ್ಣನ ಉನ್ನತ ಸ್ವರೂಪ ಅವರಿಗೆ ಅರ್ಥವಾಗುವುದಿಲ್ಲ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು
ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ, ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯ ಎಂದು ಅವರು ತಿಳಿಯರು. ಅಂದ್ರೆ ಮೂಢರು ಮತ್ತೆ ಬುದ್ಧಿಹೀನರಿಗೆ ಕೃಷ್ಣ ಕಾಣುವುದಿಲ್ಲ, ಮತ್ತೆ ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ, ಆದ್ರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯನೆಂದು ಅವರು ತಿಳಿಯರು. ಅವರೆಲ್ಲ ಎಂತ ಎಣಿಸ್ತದೆ ಅಂದ್ರೆ, ಹೆಚ್ಚಿನವರು ಹೇಳ್ತಾರೆ ಕೃಷ್ಣ ಕೂಡ ನಮಗೆ ಮನುಷ್ಯ, ಅವ ಬಂದ ಸತ್ತ. ಆದ್ರೆ ಹಾಗೆ ಅಲ್ಲ, ಕೃಷ್ಣಂದು ಆಧ್ಯಾತ್ಮಿಕ ದೇಹ. ನಮ್ದು ಈಗ ದೇಹದಲ್ಲಿ ನಾವು ಈಗ ಕಟ್ ಮಾಡುವಾಗ ರಕ್ತ ಬರ್ತದೆ, ಕೃಷ್ಣ ದೇಹದಲ್ಲಿ ಬರುವುದಿಲ್ಲ, ಯಾಕಂದ್ರೆ ಆಧ್ಯಾತ್ಮಿಕ ಶರೀರ, ಇದು ಜನರಿಗೆ ಗೊತ್ತಿಲ್ಲ. ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ನೋಡಿ, ಕೃಷ್ಣನಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರು ಕೂಡ ಗೊತ್ತುಂಟು. ಮತ್ತೆ ಎಲ್ಲಾ ಜೀವಿಗಳು ಅನ್ನು ಕೃಷ್ಣನಿಗೆ ಗೊತ್ತುಂಟು, ಆದ್ರೆ ಕೃಷ್ಣನ್ನು ತಿಳಿದವರು ಯಾರೂ ಇಲ್ಲ. ಯೇಷಾಂ ತು ಅಂತಗತ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಾವೃತ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದ್ದಾರೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮಲವಾಗಿಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಅಂದ್ರೆ ಇದರ ಅರ್ಥ ಎಂತಂದ್ರೆ, ನಾವು ಇದು ಕೃಷ್ಣ ಭಜನೆಗೆ ಬಂದಿದ್ದೇವಲ್ಲ, ನಾವು ತುಂಬಾ ಪುಣ್ಯ ಮಾಡಿದ್ದೇವೆ. ತುಂಬಾ ಅಂದ್ರೆ ತುಂಬಾ ಪುಣ್ಯ. ನೋಡಿ, ಭಾಗವತಮಲ್ಲಿ ಒಂದು ಶ್ಲೋಕ ಉಂಟು, ಅಲ್ಲಿ ಹೇಳ್ತಾರೆ, ಈಗ ಗೋಪಿಕೆಯರು ಕೃಷ್ಣನೊಟ್ಟಿಗೆ ಆ ಲೈಫಲ್ಲಿ ಇರ್ಬೇಕಿದ್ರೆ ಅವರು ಮುಂಚೆ ತುಂಬಾ ಪುಣ್ಯ ಮಾಡಿದಾರಂತೆ. ಯಾಕಂದ್ರೆ ಅದು ನನಗೆ ಇನ್ಸ್ಟೆನ್ಸ್ ಹೇಳಿದೆ, ಇದು ರಾಮ ಕಾಡಿಗೆ ಹೋಗುವಾಗ ಎಲ್ಲ ಮುನಿಗಳು ಅವ್ರು ಹೇಳಿದು, ಈ ಲೈಫಲ್ಲಿ ನೀನು ಏಕಪತ್ನಿ ವೃತ್ತಿ ನೀನು ಮಾಡಿದ್ದು, ಹಾಗಾಗಿ ಈ ಲೈಫಲ್ಲಿ ನಿನ್ನನ್ನು ನಮಗೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ, ನೆಕ್ಸ್ಟ್ ಲೈಫಲ್ಲಿ ನಮ್ಗೆ ಅನುಗ್ರಹಿಸು ಅಂತ. ಆಗ ಮತ್ತೆ ರಾಮ ತಪಸ್ಸು ಮಾಡ್ತಾನೆ. ಹಾಗಾಗಿ ನೋಡಿ, ಅವರೆಲ್ಲ ಅಷ್ಟು ಪುಣ್ಯ ಮಾಡಿದ್ದಾರೆ ಆ ಮುನಿಗಳು, ಮತ್ತೆ ಅವರು ಗೋಪಿಕೆಯರಾದದ್ದು ನೆಕ್ಸ್ಟ್ ಕೃಷ್ಣ ಬರುವಾಗ. ಮತ್ತೆ ಆ ರಾಮ ಹೇಳ್ತಾನೆ, ನೆಕ್ಸ್ಟ್ ಲೈಫಲ್ಲಿ ನಾನು ಕೃಷ್ಣ ಆಗಿ ಬರ್ತೇನೆ, ಆಗ ನೀವು ಗೋಪಿಕೆಯರು. ಹಾಗಾಗಿ ಅಷ್ಟು ಎಂತಂದ್ರೆ, ಮತ್ತೆ ನಿಮ್ಗೆ ಇನ್ನೊಂದು ಇನ್ಸ್ಟೆನ್ಸ್ ಎಂತಂದ್ರೆ, ಸುತಪ ಮತ್ತೆ ಪ್ರಶ್ನಿ 10,000 ವರ್ಷ ತಪಸ್ ಮಾಡಿದ ಮೇಲೆ ಮತ್ತೆ ಕೃಷ್ಣ ಬಂದ, ಮತ್ತೆ ಅವ್ರು ಹೇಳ್ತಾರೆ ನನಗೆ ನೀವು ಮಗನಾಗಿ ಹುಟ್ಟಬೇಕು. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಲೈಫ್ ಅಲ್ಲಿ ಅದಿತಿ ಮತ್ತೆ ಕಶ್ಯಪ, ಅದರ ನೆಕ್ಸ್ಟ್ ವಸುದೇವ ಮತ್ತೆ ದೇವಕಿ. ಹಾಗಾಗಿ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಈಗ ಇಲ್ಲಿ ಒಂದು ಭಗವದ್ಗೀತೆ ಕೇಳಲಿಕ್ಕೆ ಬಂದಿದ್ದೇವೆ. ನಾವು ತುಂಬಾ ಪುಣ್ಯ ಮಾಡಿದ್ದೇವೆ, ಯಾಕಂದ್ರೆ ನೋಡಿ ಎಷ್ಟೋ ಜನರಿದ್ದಾರೆ, ಆದ್ರೆ ನೀವು ಇಲ್ಲಿ ಬಂದಿದ್ದೀರಿ. ಹಾಗಾಗಿ ನೀವು ಪುಣ್ಯ ಮಾಡಿದ ಕಾರಣ ನೀವು ಬಂದಿದ್ದೀರಿ, ಇಲ್ಲದಿದ್ದರೆ ಆಗುದೇ ಇಲ್ಲ. ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಗಳನ್ನು ಮಾಡಿದಿರೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲ, ಅಂದ್ರೆ ಪುಣ್ಯ ಮಾಡಿದ ಮೇಲೆ ಎಂತಾಗ್ತದೆ ಅಂದ್ರೆ ಮತ್ತೆ ಪಾಪ ಕಾರ್ಯ ಕೂಡ ನಿರ್ಮೂಲ ಆಗ್ತದಂತೆ. ಅವರು ಭ್ರಾಂತಿಯ ದ್ವಂದ್ವ, ಮತ್ತೆ ಅವರಿಗೆ ದ್ವಂದ್ವ ಇಲ್ಲ. ದ್ವಂದ್ವ ಅಂದ್ರೆ ಅದು ಕೂಡ ಸರಿ ಇದು ಕೂಡ ಸರಿ ಇಲ್ಲ, ಇದೇ ಸರಿ ಅಂತ. ಮತ್ತೆ ಅವರು ದೃಢ ಮನಸ್ಸಿನ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಯಾರಿಗೆ ದ್ವಂದ್ವ ಇಲ್ಲ ಮತ್ತೆ ಅವ ಕೃಷ್ಣನ ಸೇವೆಯಲ್ಲಿ ಪೂರ್ತಿ ನಿರತನಾಗುತ್ತಾನೆ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದ್ರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲವರು. ಅಂದ್ರೆ ನೋಡಿ, ಆ ಮುಪ್ಪು ಸಾವು, ಜನ್ಮ ಮೃತ್ಯು ಜರ ವ್ಯಾಧಿ, ಇದರಿಂದ ನಮಗೆ ಬಿಡುಗಡೆ ಬೇಕಿದ್ರೆ ನಾವು ಭಕ್ತಿ ಸೇವೆ ಮಾಡ್ಬೇಕು. ಮತ್ತೆ ಇಲ್ಲಿ ಇನ್ನೊಂದು ಹೇಳುದು ಅಂತಂದ್ರೆ, ಬ್ರಹ್ಮನ್ ಅಂದ್ರೆ ನಾನ್ ದೇಹ ಅಲ್ಲ, ನಾನು ಆತ್ಮ, ಆ ಲೆವೆಲ್ಗೆ ನಾವು ಬರ್ಬೇಕಂತೆ. ಓಕೆ, ಈ ಅಧ್ಯಾಯದ ಸಮ್ಮರಿ: ಗ್ಲೋರೀಸ್ ಆಫ್ ನಾಲೆಜ್ ಆಫ್ ಕೃಷ್ಣ, ಕಚ್ಚಿನ್ ಮಾಂ ವೇದಿ ತತ್ವದ ನಾಲೆಜ್ ಆಫ್ ಲಾರ್ಡ್ ಕೃಷ್ಣ ಎನರ್ಜಿ, ಪ್ರಕೃತಿ ವಿಧಿ ಮೇ ಪರಂ, ಸರೆಂಡಿಂಗ್ ಅಂಟು ಲಾರ್ಡ್ ಕೃಷ್ಣ, ಮಾಂ ಏವ ಏ ಪ್ರಪದ್ಯಂತೆ, ಡೆಮಿಗಾಡ್ ವರ್ಷಿಪ್ ಅಂಡ್ ಇಂಪರ್ಸನ್ ಮಾಯಾ ಏವ ಈತಾನ್, ಫ್ರಮ್ ಡಿಲ್ಯೂಷನ್ ಟು ಡಿವೋಷನ್ ಇಚ್ಛಾದ್ವೇಷ ಸಮುತ್ತೇನ. ಓಕೆ, ಈಗ ನಾವು ಒಂದು ನಿಮಿಷ.
ಯಾರ್ದಾದ್ರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರ್ದಾದ್ರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಲ್ಲಿ ಹ್ಯಾಂಡ್ ರೈಸ್ ಸಿಂಬಲ್ ಉಂಟು, ನಾನು ಅನ್ಮ್ಯೂಟ್ ಮಾಡ್ತೇನೆ ಮತ್ತೆ. ಓಕೆ, ದಿನೇಶ್ ಅವರೇ ಒಂದು ನಿಮಿಷ ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ. ಗುರುಜಿ ನಮಸ್ಕಾರ. ನಮಸ್ತೆ ನಮಸ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಗುರುಜಿ, ಇವತ್ತು ನಿಮ್ಮ ಇದ್ರಲ್ಲಿ ಪ್ರೆಸೆಂಟೇಶನ್ ಅಲ್ಲಿ ಆ ಡಿಸ್ಪ್ಲೇ ಒಂದು ಸರಿಗೆ ಬರ್ತಾ ಇರ್ಲಿಲ್ಲ, ಬಂದಿಲ್ಲ ಅದು. ಅಂದ್ರೆ ಅರ್ಧ ಬರುತ್ತೆ, ಅಡ್ಜಸ್ಟ್ ಆಗಿಲ್ಲ ಅನ್ಸತ್ತೆ ಇವತ್ತು. ಹೌದಾ? ಒಂದ್ ನಿಮಿಷ ಉಳ್ದವ್ರ ಹತ್ರ ಕೇಳ್ತೇನೆ ಈಗ. ಒಂದ್ ನಿಮಿಷ ಉಳ್ದವ್ರ ಹತ್ರ ಕೇಳ್ತೇನೆ. ಡೈಲಿ ಕರೆಕ್ಟ್ ಆಗಿತ್ತು, ಇವತ್ತನ್ನ ಮ್ಯೂಟ್ ಆಗಿತ್ತಲ್ಲ, ಸೊ ಹೇಳಲಿಕ್ಕೂ ಒಂದ್ ನಿಮಿಷ. ಉಳ್ದವ್ರು ಹೇಳ್ಬೋದಾ? ಕ್ಲಿಯರ್ ಇತ್ತಾ? ಕ್ಲಿಯರ್ ಇತ್ತು ಬರ್ಬೋದು. ಅಲ್ಲಿ ಕನೆಕ್ಟಿವಿಟಿ ನೆಟ್ ಪ್ರಾಬ್ಲಮ್ ಆಗಿದೆ. ಸರಿ ಇತ್ತು ಪ್ರಭುಗಳೇ, ಸರಿ ಇತ್ತು. ಓಕೆ ಓಕೆ, ಈಗ ಓಕೆ. ಎಸ್ ದಿನೇಶ್ ಅವರೇ ಒಂದ್ ನಿಮಿಷ ಇದು ಮಾಡಿದ್ದೇನೆ, ಅನ್ಮ್ಯೂಟ್ ಮಾಡಿ ಸರ್. ಕ್ಲಿಯರ್ ಇತ್ತಂತೆ ಉಳ್ದವರಿಗೆ? ಉಳ್ದವ್ರಿಗೆ ಕ್ಲಿಯರ್ ಅಂತ. ನಿಮ್ದು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇರ್ಬೇಕೇನ? ಓಕೆ ರೈಟ್ ಸರ್. ಈಗ ನೀವು ರೆಕಾರ್ಡಿಂಗ್ ಹಾಕ್ತಿರಲ್ಲ, ಅವಾಗ ಇನ್ನೊಂದು ಕ್ಲೀನ್ ಆಗಿ ರೆಕಾರ್ಡಿಂಗ್ ಆಗ್ತೇನೆ ಸರ್. ಮತ್ತೆ ಇದು PDF ಕೂಡ ಕಳಿಸ್ತೇನೆ. ಓಕೆ ಸರ್. ಎಸ್ ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹ್ಯಾಂಡ್ ರೈಸ್ ಮಾಡಿ, ಯಾವ್ದು ಪ್ರಶ್ನೆ ಉಂಟು? ಯಾರು ಕೇಳಿದ್ರು? ನೆಕ್ಸ್ಟ್ ಯಾರ್ದು ಪ್ರಶ್ನೆ? ಇದರಲ್ಲಿ ಹ್ಯಾಂಡ್ ರೈಸ್ ಉಂಟು. ಓಕೆ, ಸುಮತಿ ಒಂದ್ ನಿಮಿಷ ಅನ್ಮ್ಯೂಟ್ ಮಾಡಿ ಮಾತಾಜಿ, ಅನ್ಮ್ಯೂಟ್ ಮಾಡಿ ಮಾತಾಜಿ, ರಿಕ್ವೆಸ್ಟ್ ಕಳಿಸಿದ್ದೇನೆ. ನೀವು ಯೂಟ್ಯೂಬಿಗೆ ಲಿಂಕ್ ಕಳಿಸಿದ್ದ ಅದು ಓಪನ್ ಆಗ್ತಾ ಇಲ್ಲ ನಂಗೆ ಕೂಡ. ಹೌದಾ? ಹೌದು, ಇವತ್ತು ನಿನ್ನೆ ಕಳಿಸಿದ್ದು. ಇವತ್ತು ಕಳಿಸಿದ್ದ? ನಾನು ಮೊನ್ನೆ ಕಳಿಸಿದ್ದು, 3 ಅಧ್ಯಾಯದ ಕಳಿಸಿದ್ದೇನೆ, ಅದು ಓಪನ್ ಆಗ್ತದೆ. ಅದು ಪೂಜೆದ್ದೇನು ಯೂಟ್ಯೂಬ್ ಲಿಂಕ್? ಅದು ಇವತ್ತಿದ? ಅದು ಪೂಜೆದ ಓಪನ್ ಆಗ್ತಿರ್ಲಿಲ್ವಾ? ಅದು ಓಪನ್ ಆಗುದಿಲ್ಲ. ಓಕೆ ಓಕೆ, ಎಸ್ ಎಸ್ ಓಕೆ. ಬೇರೆ ಯಾವ್ದು ಪ್ರಶ್ನೆ ಉಂಟು ಮಾತಾಜಿ? ಇಲ್ಲ ಅಲ್ಲ. ಓಕೆ, ಕ್ಲಿಯರ್ ಅರ್ಥ ಆಯ್ತಲ್ಲ ನಿಮ್ಗೆ? ಹೌದು. ಓಕೆ, ಎಸ್. ಬೇರೆ ತಿಲಕ್ ರತ್ನ, ಓಕೆ, ಅನ್ಮ್ಯೂಟ್ ಮಾಡಿ. ತಿಲಕ್ ರತ್ನ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್. PDF ಫೈಲ್ ಡೌನ್ಲೋಡ್ ಆಗಿರುತ್ತೆ. ಹರೇ PDF ಫೈಲ್ ಡೌನ್ಲೋಡ್ ಆಗಿರುತ್ತೆ. ಯಾವ್ದು PDF? ನೀವು ಅವರಿಗೆ ದಿನೇಶ್ ಅಂತ ಇದ್ರಲ್ವಾ, ಅವ್ರಿಗೆ PDF ಕಳಿಸ್ತೀನಿ ಅಂತ ಅಂದ್ರಿ ತಾನೆ? PDF ಅಂದ್ರೆ ನಾನು ಗ್ರೂಪಿಗೆ ಕಳಿಸ್ತೇನೆ ಎಲ್ಲರಿಗೂ. PDF ಇದ್ರದ್ದು ಕ್ಲಾಸ್ ಇದು ಗ್ರೂಪಿಗೆ ಕಳಿಸ್ತೇನೆ, ಡೈಲಿ ಕಳಿಸ್ತಾ ಇದ್ದೇನೆ. ಬೇರೆ ಯಾರ್ದು ಪ್ರಶ್ನೆ ಉಂಟಾ? ವಿಜು ಅನ್ಮ್ಯೂಟ್ ಮಾಡಿ ಸರ್. ನಮಸ್ತೆ ಗುರುಜಿ. ನಮಸ್ತೆ. ಅದೇ ಗ್ರೂಪ್ ಅಲ್ಲಿ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ನೀವು PDF ಕಳ್ಸಿರೋದು ಇದೇ ಗ್ರೂಪ್ ಅಲ್ಲಿ ಕಳಿಸ್ತೀರಾ? ಅಂದ್ರೆ ಇದೇ ಗ್ರೂಪ್ ಅಲ್ಲಿ ಕಳಿಸ್ತಾ ಇದ್ದೇನೆ. ಇನ್ನು ಬಂದಿಲ್ಲ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ನಾನೆಲ್ಲ ಕಳಿಸ್ತಾ ಇದ್ದೇನೆ ನೋಡಿ, ಎಷ್ಟು ಕಳಿಸಿದ್ರೆ ಅಂದ್ರೆ. ಯಾವ್ದು ಬಂದಿಲ್ಲ, ಬರೀ ನೀವು ಇದು ಝೂಮ್ ಇದು ಲಿಂಕ್ ಬಿಟ್ರೆ ಬೇರೆ ಏನು ಇಲ್ಲ ಅದ್ರಲ್ಲಿ, ಅದಕ್ಕೋಸ್ಕರ. ಇಲ್ಲ, ಬರ್ತಾ ಒಂದ್ ನಿಮಿಷ ನೋಡಿ. ಇಲ್ಲಿ 4ನೇ ಅಧ್ಯಾಯದನ್ನು ಕಳಿಸಿದ್ದೇನೆ. ಈಗ 5, 6, 7 ಕಳಿಸ್ತೇನೆ, 3 ಕೂಡ. ಯಾವ್ದು ಬಂದಿಲ್ಲ ಗುರುಜಿ, ಹಂಗೆ ನಾನು ನೋಡ್ತೀನಿ. ಅಲ್ಲ ಬಂದಿದೆ. ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಏನಂತ ಸರ್ಚ್ ಕೊಡ್ಬೇಕಾಗುತ್ತೆ? ಅಲ್ಲ ಯೂಟ್ಯೂಬ್ ಅಲ್ಲ, ನಿಮ್ಗೆ ಇದು ಎಂತ PDF ಕಳಿಸ್ತೇನೆ ಕ್ಲಾಸ್ ಮಾಡಿದ್ದು, ಮತ್ತೆ ನನ್ನ ಕ್ಲಾಸ್ ಲಿಂಕ್ ಕೂಡ ಕಳಿಸ್ತೇನೆ. ಓಕೆ, ಏನು ಬಂದಿಲ್ಲ, ಅದಕ್ಕೋಸ್ಕರ ಕೇಳಿದೆ. ಅಲ್ಲ ಗ್ರೂಪ್ ಅಲ್ಲಿ ಕಳಿಸ್ತೇನೆ, ನಿಮ್ದು ಹೆಸರಿಲ್ವಾ ಗ್ರೂಪ್ ಅಲ್ಲಿ ಗೊತ್ತಿಲ್ಲ ನಮ್ಗೆ. ಇದು ಗ್ರೂಪ್ ಅಲ್ಲಿ ಇದೆ, ಹೊಸ ಗ್ರೂಪ್ ಮಾಡಿರೋದ್ರಲ್ಲಿ ಇದೆ ನಂದು. ಅಲ್ಲ ಓಕೆ.
ಓಕೆ, ಧನ್ಯವಾದಗಳು. Yes, yes. ಬೇರೆ ಓಕೆ, ಕೃಷ್ಣ ವೇಣಿ ಒಂದ್ ನಿಮಿಷ ಅನ್ಮ್ಯೂಟ್ ಮಾಡಿ ಮೇಡಮ್. ಎಸ್, ಹರೇ ಕೃಷ್ಣ, ಹರೇ ಕೃಷ್ಣ. ರಜಸತ್ವ ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಎಸ್ ಎಸ್, ಹೇಳಿ ಮಾತಾಜಿ. ರಜಸತ್ವ ಗುರು, ನಿಮ್ದು ಸ್ಪೀಕರ್ ಸರಿ ಇಲ್ಲ ಏನೋ, ಕರೆಕ್ಟ್ ಕೇಳ್ತಾ ಇಲ್ಲ ವಾಯ್ಸ್ ಕರೆಕ್ಟ್ ಕೇಳ್ತಾ ಇಲ್ಲ ನಿಮ್ದು, ಕೇಳ್ತಾ ಇಲ್ಲ ಪ್ರಭುಜಿ ಕೇಳ್ತಾ ಇಲ್ಲ. ಹರೇ ಕೃಷ್ಣ. ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು ನಿಮ್ದು, ಎಂತ ಕೇಳ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಇದು ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಅದೇ 3 ಗುಣಗಳ ಬಗ್ಗೆ, 3 ಗುಣಗಳ ಬಗ್ಗೆ ಹೇಳಿದ್ರಲ್ಲ, ದೈವಿಕ, ಸಾತ್ವಿಕ, ತಾಮಸ. ಸ್ವಲ್ಪ ಹೇಳಿ, ಅರ್ಥ ಆಗಿಲ್ವಾ? ಎಂತಂದ್ರೆ ನೋಡಿ, ಈ 3 ಗುಣಗಳು ತಮೋಗುಣ, ರಜೋಗುಣ, ಸತ್ವಗುಣ, ಇದು ಎಂತ ಆಗ್ತದೆ ಅಂದ್ರೆ, ಹೌದು, ಈ ನಮ್ಮ ಭೌತಿಕ ಲೋಕದಲ್ಲಿರುವ ಕಾರಣ ಇದು ನಮ್ಮನ್ನು ಆಟವಾಡಿಸ್ತಾ ಉಂಟು. ಹೇಗಂದ್ರೆ ಬೆಳಗಿನ ಜಾವದಲ್ಲಿ ಸತ್ವಗುಣ ಇರ್ತದೆ, ಮತ್ತೆ ಮಧ್ಯಾಹ್ನ ರಜೋಗುಣ ಇರ್ತದೆ, ರಾತ್ರಿ ತಮೋಗುಣ ಇರ್ತದೆ. ಅದಕ್ಕೆ ನಾವು ರಾತ್ರಿ ಮಲಗುದು, ಯಾಕಂದ್ರೆ ತಮೋಗುಣದಲ್ಲಿ ಜಾಸ್ತಿ ನಾವು ಆಕ್ಟಿವಿಟೀಸ್ ಮಾಡಬಾರ್ದು. ಹಾಗಾಗಿ ಎಂತ ಮಾಡ್ತದೆ ಅಂದ್ರೆ, ಇದು ನಮ್ಮನ್ನು ಆಟವಾಡಿಸ್ತಾ ಉಂಟು. ನಾವು ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಎಂತ ಆಗ್ತದೆ ಅಂದ್ರೆ, ಮತ್ತೆ ನೀವು ಶುದ್ಧ ಸತ್ವಕ್ಕೆ ಬರ್ತೀರಿ. ಆಗ ಎಂತಂದ್ರೆ ನೋಡಿ, ಈ ಗುಣಗಳನ್ನು ಕಂಟ್ರೋಲ್ ಮಾಡುದು ಮಾಯೆ ಅಂದ್ರೆ ದೇವಿ ಶಕ್ತಿ ಕೃಷ್ಣನ ಆರ್ಡರ್ ಅಲ್ಲಿ ಮಾಡ್ತಾ ಉಂಟು. ಹಾಗಾಗಿ ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬರ್ತೇವೆ, ಮತ್ತೆ ಕೃಷ್ಣ ನಮ್ಮನ್ನು ಇದು ಎಂತ ಹೇಳುದು, ಈ ದೇವಿ ಶಕ್ತಿ ಏನು ಮಾಡುದಿಲ್ಲ, ಮಾಯೆ ಏನು ಮಾಡುದಿಲ್ಲ. ಮತ್ತೆ ನಾವು ಕೃಷ್ಣನ ಇದು ಅಂಡರ್ ಅಲ್ಲಿ ನಾವು ಇರ್ತೇವೆ. ಯಾಕೆಂದ್ರೆ ಎಲ್ಲಿ ಬೆಳಕುಂಟು ಅಲ್ಲಿ ಅಂಧಕಾರ ಇಲ್ಲ. ಹಾಗಾಗಿ ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಮಾಯೆ ಇಲ್ಲ. ಹಾಗಾಗಿ ನಾವು ಶುದ್ಧ ಸತ್ವಕ್ಕೆ ಹೋಗ್ಬೇಕಂತ ಆಚಾರ್ಯ ಹೇಳ್ತಾರೆ. ಈ ಗುಣಗಳಿಂದ ಮೀರಿ ಹೋಗ್ಬೇಕು. ಕೃಷ್ಣ ಸೇವೆ ಮಾಡಿದ್ರೆ ಆಗ ಈ 3 ಗುಣಗಳು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹರೇ ಕೃಷ್ಣ. ಈಗ ನಶನ್ ಉಂಟು, ಅನ್ಮ್ಯೂಟ್ ಮಾಡಿ. ನಶನ್ ಅನ್ಮ್ಯೂಟ್ ಮಾಡಿ. ಎಸ್, ಹರೇ ಕೃಷ್ಣ ಸ್ವಾಮಿ. ಎಸ್ ಹೇಳಿ ಮಾತಾಡಿ. ಅದು ನಮಗೆ ಯಾವ್ದು PDF ಬರ್ಲಿಲ್ಲ, ಯಾವ್ದು PDF ಬರ್ಲಿ ಅಥವಾ ಲಿಂಕ್ ಯಾವ್ದು ಬರ್ಲಿಲ್ಲ. ಇದ್ರ ಲಿಂಕ್ ಮಾತ್ರ ಬಂದಿದೆ. ಈಗ ಎಂತ ಮಾಡುದು ಈಗ ಇದಕ್ಕೆ? ನಿಮ್ದು ಎಲ್ಲ ಗ್ರೂಪ್ ಅಲ್ಲಿ ನಾವು ಕಲಿಸ್ತಾ ಇದ್ದೇವೆ, ಯಾಕೆ ಬರುದಿಲ್ಲ? ಫಸ್ಟ್ ಲಿಂಕ್, ಜಾಯಿನ್ ಲಿಂಕ್ ಮಾತ್ರ ಬಂದಿರೋದು, ಬೇರೆ ಏನ್ ಬರ್ಲಿಲ್ಲ. ಹೌದಾ? ಓಕೆ, ನೀವು ಹಾಗಾದ್ರೆ ನೋಡಿ, ಈಗ ಎಲ್ಲರ ಹತ್ರ ವಿನಂತಿ, ಈಗ ಇಲ್ಲಿ ಎಷ್ಟು 60 ಮಂದಿ ಇದ್ದಾರೆ. ನನ್ನ ನಂಬರ್ ತಗೊಳ್ಳಿ. ನನ್ನ ನಂಬರ್ 9535 75 953575 244 2344. ಯಾರಿಗೆಲ್ಲ ಲಿಂಕ್ ಇದು ಬರ್ಲಿಲ್ಲ ಅಂದ್ರೆ ನನ್ನ PDF, ಅವರು ರಿಕ್ವೆಸ್ಟ್ ಕಳಿಸಬಹುದು ನನಗೆ, ಮತ್ತೆ ನಾನು ಗ್ರೂಪಿಗೆ ಆಡ್ ಮಾಡ್ತೇನೆ, ಮತ್ತೆ ನಿಮಗೆ ಬರ್ಬೋದು. 9535752344. ಓಕೆ, ಥ್ಯಾಂಕ್ ಯು ಸ್ವಾಮೀಜಿ. ನನ್ನ ಹೆಸರು ಸಚ್ಚಿದಾನಂದ ಅದ್ವೈತ ದಾಸ್. ಈಗ ನೆಕ್ಸ್ಟ್ ನಾಗರಾಜ್ ರಾವ್. ನಾಗರಾಜ್ ಸರ್ ನಮಸ್ತೆ, ಅನ್ಮ್ಯೂಟ್ ಮಾಡಿ ಸರ್. ಈಗ ಸಾಮಾನ್ಯ ಜನಗಳಲ್ಲಿ ಏನೋ ಒಂದು ಅನುಮಾನ ಇದೆ ಅಥವಾ ದ್ವಂದ್ವ ಇದೆ ಅಂದ್ರೆ, ದೇವರೊಬ್ಬ ನಾಮ ಹಲವು. ಪ್ರಪಂಚದಲ್ಲಿ ಸಾಕಷ್ಟು ದೇವರುಗಳು, ಎಲ್ಲಾ ಪುರಾಣಗಳಲ್ಲೂ ಶಿವ ಶ್ರೇಷ್ಠ. ಒಂದು ಶಿವ ಪುರಾಣದಲ್ಲಿ ಶಿವ ಶ್ರೇಷ್ಠ, ವಿಷ್ಣು ಪುರಾಣದಲ್ಲಿ ವಿಷ್ಣು ಶ್ರೇಷ್ಠ, ಅಥವಾ ಭಾಗವತದಲ್ಲಿ ಎಲ್ಲದಕ್ಕೂ ವಿಷ್ಣುವಿನೇ ಮೂಲ ಅಂತ ಇದೆ. ಈಗ ಇದರಲ್ಲಿ ಭಗವದ್ಗೀತೆನಲ್ಲಿ ಏನ್ ಹೇಳ್ತಾನೆ ಅಂದ್ರೆ,
ಈಗ ಶಿವನಾಗ್ಲಿ ಬ್ರಹ್ಮ ಆಗ್ಲಿ ಅಥವಾ ಬೇರೆ ಯಾವ್ದು ದೇವತೆಗಳನ್ನಾಗ್ಲಿ ನೀವು ಯಾರನ್ನೇ ಪೂಜಿಸಬಹುದು, ಅವರೆಲ್ಲ ನನ್ನ ಕ್ರಿಯೇಷನ್ ಆಗಿದ್ದಾರೆ, ಅವರು ನನ್ನ ಅಧೀನದಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಅವರಿಗೆ ಮಾಡಿದ ಪೂಜೆ ಪುನಸ್ಕಾರಗಳು ಅವರು ನಿಮ್ಗೆ ಕೊಟ್ಟಾಗೆ ಕಾಣಿಸ್ಬೋದು ವರಗಳನ್ನ, ಅದು ನಮ್ಮ ಮೂಲಕನೇ ಬರುತ್ತದೆ, ಅದಕ್ಕೆಲ್ಲ ನಾನೇ ಅಧಿಪತಿ ಅಂತಾನೆ. ಹಾಗಿದ್ದಾಗ ಈಗ ಎಲ್ಲದಕ್ಕೂ ಒಂದು ಈಗ ವೈಷ್ಣವದಲ್ಲಿ ಏನು ಕೃಷ್ಣ ಅಥವಾ ವಿಷ್ಣು ಒಂದು ಮೂಲ ಅಂತ ಹೇಳ್ತಾರೋ, ಶಿವನಲ್ಲಿ ಯಾವುದೋ ಒಂದು ಮೂಲ ಶಿವ ಅಂತ ಹೇಳ್ತಾರೋ, ಅದೆಲ್ಲದೂ ಒಂದೇ, ದೇವರೊಬ್ಬ ನಾಮ ಹಲವು. ಅವ್ರು ಶಿವ ಅಂತ ಹೇಳೋದು ಕೃಷ್ಣ, ಶಿವಾಯ ವಿಷ್ಣು ರೂಪಾಯ ಅದರದೊಂದು ಇದಿದೆಯಲ್ಲ, ಆ ತರನೋ ಅದು ಹೇಗೆ ನೋಡಿ, ಇದಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು ನೋಡಿ, ಇದಕ್ಕೆ ನಾನು ಹೇಳ್ತೇನೆ. ಈ ಭಾಗವತಂ ಅಲ್ಲಿ 2ನೇ ಸ್ಕಂದದಲ್ಲಿ, ಭಾಗವತಂ 2ನೇ ಸ್ಕಂದದ್ದು 3ನೇ ಅಧ್ಯಾಯದು 10ನೇ ಶ್ಲೋಕದಲ್ಲಿ ಒಂದು ಶ್ಲೋಕ ಉಂಟು. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ಇದು ಇಂಗ್ಲಿಷ್ ಅಲ್ಲಿ ಓದ್ತೇನೆ, ಮತ್ತೆ ನಾನು ಕನ್ನಡದಲ್ಲಿ ಹೇಳ್ತೇನೆ. ಎ ಪರ್ಸನ್ ಹೂ ಹ್ಯಾಸ್ ಬ್ರಾಡರ್ ಇಂಟೆಲಿಜೆನ್ಸ್, ವೆದರ್ ಈ be full of all material desire, without any material desire or desiring liberation, must by all means worship the supreme whole, the personality of Godhead. ಅಂದ್ರೆ ನಿಮಗೆ ಯಾವುದೇ ಒಂದು ಇಚ್ಛೆ ಉಂಟು, ಯಾವುದೇ ಭೌತಿಕ ಇಚ್ಛೆ ಯಾವುದೇ ಇದ್ರೂ ಕೂಡ ಶುಕಮುನಿ ಹೇಳುದು ಪರೀಕ್ಷಿತ್ ಮಹಾರಾಜ್ಗೆ ಕೃಷ್ಣನನ್ನೇ ವರ್ಷಿಪ್ ಮಾಡ್ಬೇಕಂತೆ. ಯಾಕಂದ್ರೆ ನೀವು ದೇವತೆಗಳನ್ನು ವರ್ಷಿಪ್ ಮಾಡಿದ್ರು ಕೂಡ ಅದು ಕೃಷ್ಣನೇ ಕೊಡುವುದು. ಹಾಗಾಗಿ ಯಾಕೆ ನೀವು ಕೃಷ್ಣನಿಗೆ ವರ್ಷಿಪ್ ಮಾಡಬಾರ್ದು, ಆ ಪ್ರಶ್ನೆ ಗೊತ್ತಾಯ್ತು ಸರ್? ಹಲೋ, ಗೊತ್ತಾಯ್ತು ಸರ್. ಸ್ವಲ್ಪ ಅದು ಇದಾಗೋಯ್ತು, ನೀವು ಮಾತಾಡಿದ್ ಫುಲ್ ಕೇಳಲಿಲ್ಲ, ಒಂದ್ಸಲ ಸಮ್ಮರಿ ಹೇಳ್ಬಿಡಿ. ಓಕೆ, ಎಂತಂದ್ರೆ ಅದು ನೀವು ಇನ್ನೊಮ್ಮೆ ಓದ್ತೇನೆ, ಆಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ನೋಡಿ, ಆ ಶ್ಲೋಕ ಗೊತ್ತಾಯ್ತಾ? ಶ್ಲೋಕ ಓದಿದ್ ಗೊತ್ತಾಯ್ತಾ ಸರ್? ಶ್ಲೋಕ ಗೊತ್ತಾಯ್ತು. ಸಮ್ಮರಿ ಅಂತಂದ್ರೆ ಪರ್ಸನ್ ಹೂ ಹ್ಯಾಸ್ ಬ್ರಾಡರ್ ಇಂಟೆಲಿಜೆನ್ಸ್, ವೆದರ್ he be full of all material desire, ಅಂದ್ರೆ ಭೌತಿಕ ಇಚ್ಛೆ, without any material desire or desiring liberation. Liberation ಅಂದ್ರೆ ಮುಕ್ತಿ. Must by all means worship the supreme whole, the personality of Godhead. ಇದರ ಅರ್ಥ ಎಂತ ಅಂದ್ರೆ ಗೊತ್ತಾಯ್ತು ಬಿಡಿ. ಅಂದ್ರೆ ಈಗ ಭೌತಿಕ ಇಚ್ಛೆ ಇರೋರು ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡಿ ಪ್ರಾಪ್ತಿಯನ್ನ ಪಡ್ಕೋಬಹುದು, ಅವ್ರಿಗೆ ಏನೇನ್ ಬೇಕಾಗ್ತದೆ. ಆದ್ರೆ ಏನು ಭೌತಿಕ ಇಚ್ಛೆ ಇಲ್ಲದೆ ಅದ್ರ ಮಿಕ್ಕಿದ್ದು ಏನಿದೆ ಅದಕ್ಕಿಂತ ಸುಪ್ರೀಂ ಆಗಿರೋದು ಅದು ಕೃಷ್ಣದಿಂದ ಮಾತ್ರ ಸಾಧ್ಯ ಅಂತ. ಹೌದೌದು ಹೌದೌದು. ಹಾಗಾಗಿ ಇಲ್ಲಿ ಆಚಾರ್ಯ ಎಂತ ಹೇಳುದಂದ್ರೆ, ಯಾಕಂದ್ರೆ ನಿಮ್ಗೆ ಎಲ್ಲವೂ ಕೃಷ್ಣ ಕೊಡ್ತಾನೆ, ಹಾಗಾಗಿ ಯಾಕೆ ನೀವು ಹೋಗ್ಬಾರ್ದು ಕೃಷ್ಣ ಹತ್ರ. ಈಗ ಒಂದು ಎಂತಂದ್ರೆ ನೋಡಿ, ಈಗ ನಮ್ಗೊಂದು ಯಾವ್ದಿದು ಅದ್ರ ಆ್ಯಪ್ ಇದೆ ಸರ್, ಅದು ತುಂಬಾ ಫೇಮಸ್ ಆಗಿದೆ ಇದು ಆ್ಯಪ್, ಗೂಗಲ್ ಪೇ. ಈಗ ನೋಡಿ, ಗೂಗಲ್ ಪೇ ಎಷ್ಟು ಫೇಮಸ್ ಆಗಿದೆ ಅಂದ್ರೆ ಅದರಲ್ಲಿ ಎಲ್ಲ ಉಂಟು ಅಂದ್ರೆ ನಿಮ್ಗೆ ಒಂದು ನಿಮಿಷ ಅದನ್ನ ನೋಡಿ ಹೇಳ್ತೇನೆ. ಓಕೆ ನೋಡಿ, ಇದರಲ್ಲಿ ಪ್ರೀಪೇಡ್ ಉಂಟು, ಮತ್ತೆ ಫೋನ್ ಬಿಲ್ ಉಂಟು, ಎಲ್ಲ ಉಂಟು, ಇದು ವಾಟರ್ ಬಿಲ್ ಎಲ್ಲ ಉಂಟು ಇದರಲ್ಲಿ. ಹಾಗಾಗಿ ನಾವು ಎಲ್ಲೆಲ್ಲಿ ಹೋಗ್ಬೇಕಂತಿಲ್ಲ, ಒಂದರಲ್ಲೇ ಉಂಟು, ಗೂಗಲ್ ಪೇ ಅಲ್ಲಿ ಎಲ್ಲ ಉಂಟು, ಹಣ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಹಾಗೆ ಆ ತರ ಕೃಷ್ಣನಲ್ಲಿ ಎಲ್ಲ ಇರುವಾಗ ನೀವು ಯಾಕೆ ಬೇರೆ ಹೋಗ್ತೀರಿ ಅಂತ ಅಲ್ಲಿ ಆಚಾರ್ಯ ಹೇಳ್ತಾರೆ. ಅದೇ ಎಲ್ಲ ಬೇರೆ ಬೇರೆ ಮಿನಿಸ್ಟರ್ ಹತ್ರ ಹೋಗಿ ಕೊನೆಗೆ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗೋದಕ್ಕಿಂತ ನೀವು ಪ್ರೈಮ್ ಮಿನಿಸ್ಟರ್ನೇ ನೇರವಾಗಿ ನೋಡಿ. ನಮಸ್ಕಾರ. ಸರಿ ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳ್ತೀವಿ ಸರ್, ತುಂಬಾ ಖುಷಿ ಆಗ್ತದೆ ನಿಮ್ಮ ಪ್ರಶ್ನೆ. ನಮಸ್ಕಾರ. ಓಕೆ, ಈಗ ಆಶಾ ಮಾತಾಜಿ ಒಂದ್ ನಿಮಿಷ. ಆಶಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಆಶಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಸೃಷ್ಟಿಯಲ್ಲಿ 84 ಲಕ್ಷ ಜೀವ ಜಂತುಗಳಿವೆ. ಅದರಲ್ಲಿ ಅನೇಕ ವರ್ಷಗಳ ನಂತರ ನಮಗೆ ಈಗ ಮಾನವ ಜನ್ಮ ಸಿಕ್ಕಿದೆ ಅಲ್ವಾ? ಅದೇ ಅದಕ್ಕಾಗಿ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕಾದ್ರೆ ಈ ಮಾನವ ಜನ್ಮ ಉಪಯೋಗ ನಮ್ಗೆ. ಅದೇ ಯಾವ ರೀತಿ ನಾವು ಪ್ರಿಪೇರ್ ಆಗ್ಬೇಕು ಭಗವದ್ಧಾಮಕ್ಕೆ ಹೋಗ್ಬೇಕಾದ್ರೆ? ಒಳ್ಳೆ ಪ್ರಶ್ನೆ ಮಾತಾಜಿ, ಒಳ್ಳೆ ಪ್ರಶ್ನೆ. ನೋಡಿ, ಭಗವದ್ಧಾಮಕ್ಕೆ ಪ್ರಿಪೇರ್ ಆಗುದು ಅಂದ್ರೆ ನಾವು ಎಂತಂದ್ರೆ ಈಗ
ನಿಮಗೆ ಮಕ್ಕಳಿದ್ದಾರೆ ಮಾತಾಜಿ? ಹೌದು ಪ್ರಭುಜಿ. ಎಷ್ಟು ಎಷ್ಟು ದೊಡ್ಡ ಮಕ್ಕಳು? ಇಬ್ಬರಿದ್ದಾರೆ ಪ್ರಭು. ಎಷ್ಟು ದೊಡ್ಡ ಮಕ್ಕಳು? ಒಬ್ಳು 12 ಇಯರ್ಸ್, ಒಬ್ಳು 8 ಇಯರ್ಸ್. ಓಕೆ, 12 ಇಯರ್ಸ್ 8 ಇಯರ್ಸ್. ಓಕೆ, ಅದು ಹೇಳಲಿಕ್ಕೆ ಆಗುದಿಲ್ಲ. ನಾನು ಬೇರೆ ಉದಾಹರಣೆ ಕೊಡ್ತೇನೆ. ಈಗ ಸಪೋಸ್ PUC ಆಗ್ತದೆ, PUC ಆಗಿ ಒಳ್ಳೆ ಸೈನ್ಸ್ ಅಲ್ಲಿ ಒಳ್ಳೆ ಮಾರ್ಕ್ ತೆಗಿತಾನೆ, ಮತ್ತೆ ಅವ IIT ಗೆ ಪ್ರಿಪರೇಷನ್ ಮಾಡ್ತಾನೆ. IIT ಅಂದ್ರೆ ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಅಲ್ಲಿ. ಹಾಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ತುಂಬಾ ಟಫ್ ಉಂಟು. ಅದೇ ರೀತಿ ಕೃಷ್ಣನನ್ನು ಪಡೆಯುವುದು ಕೂಡ ತುಂಬಾ ಕಷ್ಟ. ಅದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು. ಪ್ರಿಪೇರ್ ಆಗ್ಬೇಕಂದ್ರೆ ನೋಡಿ, ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಕೌಮಾರಂ ಆಚರತೋ ಪ್ರಜ್ಞೋ, ಅಂದ್ರೆ ಸಣ್ಣ ಪ್ರಾಯದಲ್ಲಿ ನಾವು ಭಕ್ತಿಯನ್ನು ತಗೊಳ್ಬೇಕಂತೆ. ಎಂತ ಆಗ್ತದಂದ್ರೆ ಮತ್ತೆ ನಾವು ಅದನ್ನ ಮಾಡ್ತಾ 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 ಎಂತ ಆಗ್ತದಂದ್ರೆ ನಾವು ಒಂದು ಓಲ್ಡ್ ಆಗುವಾಗ ಸಾಯೋ ಟೈಮಲ್ಲಿ ನಾವು ಅದರಲ್ಲಿ ಪೂರ್ತಿ ಕೃಷ್ಣನ ಪಾದದಲ್ಲಿ ನಾವು ಪಾದ ಕಮಲದಲ್ಲಿ ನಾವು ಶರಣಾಗತಿ ಆಗ್ತೇವೆ. ಹಾಗಾಗಿ ಅದು ಪ್ರಾಕ್ಟೀಸ್ ಆಗ್ಬೇಕು. ಅದಕ್ಕೆ ನಾವು ಹೇಳುದು ಜಪ ಮಾಡುದು, ಕೀರ್ತನ ಮಾಡುದು, ಭಗವದ್ ಓದುದು, ಇದೆಲ್ಲ ಎಂತಂದ್ರೆ ನಮ್ಮ ಆಚಾರ್ಯ ಹೇಳ್ತಿದ್ರು. ಈಗ ITI ಮಾಡಿದ ಮೇಲೆ ಅವನಿಗೆ 1 ವರ್ಷ ಎಲ್ಲಿಯಾದ್ರೂ ಇದು ಕೆಲಸಕ್ಕೆ ಹಾಕ್ತಾರೆ. ಕೆಲಸಕ್ಕೆ ಆಗುವವನಿಗೆ ಕೊಡುದು 1,000 ಮಾತ್ರ ಸಂಬಳ ಅವನಿಗೆ. ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಇಂಟರ್ನ್ಶಿಪ್ ಎಂತದ್ದು ಉಂಟು ಅದಕ್ಕೆ. ಹಾಗಾಗಿ ಅವನಿಗೆ ಸ್ಟೈಫಂಡ್ ಸಿಗ್ತದೆ ಅಷ್ಟೇ. ಆಗ ಅವ ಕಲಿಯುವುದು ಕೆಲಸ. ಅದೇ ರೀತಿ ಆಚಾರ್ಯ ಹೇಳ್ತಾರೆ, ಎಲ್ಲ ಇಸ್ಕಾನ್ ಸೆಂಟರ್ ಎಂತ ಅಂದ್ರೆ ನಮ್ದು ಆತರ ಅಂತ. ಈಗ ITI ಹುಡುಗನಿಗೆ ಹೇಗೆ ಉಂಟು ಆತರ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಲ್ಲಿ ಹೋಗ್ಲಿಕ್ಕೆ ಇದೊಂದು ನಮ್ದು ಪ್ರೊಸೆಸ್. ಹಾಗಾಗಿ ನೀವು ಪ್ರೊಸೆಸ್ ಅನ್ನು ಅಪ್ಲೈ ಮಾಡ್ಬೇಕು ಮಾತಾಜಿ, ಮತ್ತೆ ಹೋಗ್ಬೋದು. ನೀವು ಜಪ ಮಾಡಿ, ನೀವು ಕೀರ್ತನ್ ಮಾಡಿ, ಮತ್ತೆ ನೀವು ಭಗವದ್ಗೀತೆ ಓದಿ, ಭಾಗವತಂ ಓದಿ, ಇದೆಲ್ಲ ಮಾಡಿದಲ್ಲಿ ಎಂತ ಆಗ್ತದೆ ಅಂದ್ರೆ ನಿಮ್ಗೆ ಕೃಷ್ಣ ಮತ್ತೆ ನಿಮ್ಗೆ ಆ ಎಂಟ್ರಿ ಕೊಡ್ತಾನೆ. ಎಸ್ ಮಾತಾಜಿ, ತುಂಬಾ ಒಳ್ಳೆ ಪ್ರಶ್ನೆ. ಅರೆ ಬೇರೆ ಯಾರ್ದು ಪ್ರಶ್ನೆ? ಬೇರೆ ಯಾರ್ದು ಪ್ರಶ್ನೆ ಉಂಟಾ? ದಿನೇಶ್, ಸುಮತಿ, ಆಶಾ. ಓಕೆ, ಯಾರು ಇಲ್ಲಲ್ಲ. ಯಾರ್ದು ಪ್ರಶ್ನೆ ಉಂಟಾ? ಯಾರ್ದು ಪ್ರಶ್ನೆ ಉಂಟಾ? ಸುಮತಿ ಮಾತಾಜಿ ಉಂಟಾ? ಇಲ್ಲಲ್ಲ. ಆಶಾ ಮಾತಾಜಿ. ಓಕೆ, ಹಾಗಾದ್ರೆ 1 ನಿಮಿಷ. ಎಸ್, ಯಾರ್ದು ಪ್ರಶ್ನೆ ಇಲ್ಲಲ್ಲ? ಹರೇ ಕೃಷ್ಣ. ಮ್ಯೂಟ್ ಮಾಡಿ, ಇದು ಅನ್ಮ್ಯೂಟ್ ಮಾಡ್ಬೋದು ಎಲ್ಲರಿಗೂ. ಅರೆ ಯಾರ್ದಿಲ್ಲಲ್ಲ, ನಾವು ಪಾವನ್ಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಹರೇ ಕೃಷ್ಣ.